ಇಫ್ತಾರ್ ಮುಸ್ಸಂಜೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರತಕ್ಕಂಥ ಡಾಕ್ಟರ್ MS ಜೈನಿ, ಹಾಗೆ ಶ್ರೀ ರಂಜನ್ ಬೆಳ್ಳರ್ಪಾಡಿ, ರೆವರೆಂಡ್ ಪ್ರಭುರಾಜ್ ಮತ್ತು ಶ್ರೀ ಮುನಿರಾಜ ರೆಂಜಾಳ ಇವರನ್ನು ದಿನೇಶ್ ಹೆಗ್ಡೆ ಅವರು ವೇದಿಕೆಗೆ ಕರೆತರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈದಿನ ಹಿನ್ನೆಲೆಯಲ್ಲಿ ಅನೇಕ ಕೂಟಗಳು ನಡೀತವೆ. ಅದು ಒಂದು ಊಟದ ಕೂಟವಾಗಿ ಮುಗಿದು ಹೋಗುವಂಥ ಕಾರ್ಯಕ್ರಮ ಆಗ್ತದೆ. ಇಲ್ಲಿ ಅದನ್ನೊಂದು ಸಂದೇಶವಾಗಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗಬೇಕು ಅನ್ನುವಂಥದ್ದು ಒಂದು ಮುಖ್ಯವಾದಂಥ ಅಂಶ. ನನಗೆ ಡಾಕ್ಟರ್ UR ಅನಂತಮೂರ್ತಿಯವರು ಒಂದು ಸಲ ಅವರ ಕೊನೆಯ ನನ್ನ ಭೇಟಿಯಲ್ಲಿ ಒಂದು ಮಾತು ಪ್ರಸ್ತಾಪ ಮಾಡಿದರು. ಅವರೊಮ್ಮೆ ಅರಬ್ ದೇಶಕ್ಕೆ ಹೋಗಿದ್ದಾಗ ಅಲ್ಲಿ ಒಬ್ಬರು ಸಾಹಿತಿ ಅವರ ಹತ್ರ ಕೇಳಿದ್ರಂತೆ, ನಮ್ಮಲ್ಲಿ ಒಂದು ಧರ್ಮ ಒಂದು 10-15 ದೇಶಗಳಾಗಿ ನಾವು ಸುತ್ತಮುತ್ತ ಇದ್ದೇವೆ, ನಿಮ್ಮಲ್ಲಿ ಅನೇಕ ಧರ್ಮಗಳಿವೆ, ಆದರೆ ಒಂದು ದೇಶವಾಗಿ ನೀವು ಇರುವುದಕ್ಕೆ ಹೇಗೆ ಸಾಧ್ಯ ಆಗಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ರಂತೆ. ಇಲ್ಲಿ ಹಲವಾರು ಧರ್ಮಗಳಿರುತ್ತಾ ಪರಸ್ಪರ ಗೌರವಿಸಿಕೊಂಡು ಒಂದು ಭಾರತೀಯತೆ ಅನ್ನೋದು ಎಲ್ಲರಿಗೂ ಒಂದೇ, ಆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹೇಗೆ ಅರ್ಥಪೂರ್ಣವಾದ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಿದೆ ಅಂತೇಳಿ ಹೇಳುವಂಥದ್ರ ಕುರಿತಾಗಿ ಒಂದಷ್ಟು ನಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವ, ಒಂದಷ್ಟು ನಮ್ಮ ಭಾವನೆಗಳನ್ನು ಅಭಿಪ್ರೇರಣೆಗೊಳಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮದ ಮೂಲಕ ಒಂದು ಸಂದೇಶವಾಗಿ ಬೆಳಗಬೇಕು ಅನ್ನುವಂಥದ್ದು. ಅದು ಕೊನೆಗೂ ಹೇಗಿರ್ತದೆ ಅಂತಂದರೆ, ನಮ್ಮೆಲ್ಲರ ನಡುವಿನ ಸದ್ಭಾವನೆಗಳು ಅದು ಸಾಮಾಜಿಕವಾಗಿ ಇರುವಂಥದ್ದು ಸದಾಕಾಲವೂ ಇರ್ತದೆ, ಇರುವುದಿಲ್ಲ ಅಂತಲ್ಲ. ಅದನ್ನು ಯಾಕೆ ನಾವು ಅಸೆಂಬಲ್ ಆಗಿ ತೋರಿಸಬೇಕು ಅಂತೇಳಿ ಹೇಳಿದರೆ, ನಮಗೆ ನಾವು ದೃಢೀಕರಣವನ್ನು ಮಾಡಿಕೊಂಡು ಮತ್ತು ಹೀಗೂ ನಡೀತದೆ, ಈಗೂ ಜೀವನ ಸಾಧ್ಯ ಇದೆ, ಭಾರತದಲ್ಲಿ ಸಾರ್ಥಕ್ಯತೆಯನ್ನು ಕಂಡುಕೊಳ್ಳಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಈಗ ಪ್ರಾರಂಭದಲ್ಲಿ ದಿನೇಶ್ ಹೆಗ್ಡೆ ಅವರು ಅವರ ಸ್ವಾಗತ ಮತ್ತು ಪ್ರಾಸ್ತಾವಿಕವನ್ನು ಮಾಡಲಿಕ್ಕಿದ್ದಾರೆ. ದಯವಿಟ್ಟು ಬನ್ನಿ ಸರ್. ಇಲ್ಲಿ ನೆರೆದಿರುವಂಥ ನಮ್ಮ ಸರ್ವಧರ್ಮದ ಸಹೋದರ ಸಹೋದರಿಯರೇ, ಆತ್ಮಿಕವಾಗಿ ನಾನು ಸ್ವಾಗತವನ್ನೇ ಮಾಡ್ತೇನೆ. ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಶ್ರೀ ರಂಜನ್ ಬೆಳ್ಳರ್ಪಾಡಿ ಇವರು ರಾಮಕೃಷ್ಣ ಮಿಷನ್ ಇದರ ಸಂಯೋಜಕರಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ, ವಿಶೇಷ ಕಾರ್ಯಕ್ರಮಕ್ಕೆ ನಾವು ಹಿಂದೂ ಪರವಾಗಿ ಯಾರನ್ನು ಆಯ್ಕೆ ಮಾಡಬೇಕು, ಒಬ್ಬ ನಿಷ್ಪಕ್ಷಪಾತವಾಗಿ ಮಾತನಾಡಬೇಕು. ಪ್ರಸ್ತುತ ಒಂದು ಕೋಮು ಸಂಘರ್ಷದ ವಾತಾವರಣದಲ್ಲಿ ಹಿಂದೂಗಳಿಗೂ, ಮುಸಲ್ಮಾನರಿಗೂ, ಕ್ರಿಶ್ಚಿಯನಿಗೂ, ಜೈನರಿಗೂ, ಬುದ್ಧರಿಗೂ ಯಾರಿಗೂ ಕೂಡ ನೋವುಂಟು ಮಾಡದೆ ಆ ಮನಸ್ಸನ್ನು ಬೆಸೆಯುವಂತಹ ಒಂದು ಮಾತುಗಳನ್ನು ಆಡುವಂತಹ ಒಬ್ಬ ವ್ಯಕ್ತಿ, ಸೂಕ್ತ ವ್ಯಕ್ತಿಯನ್ನು ನಾವು ಒಂದು ಹುಡುಕಾಡ್ತಾ ಇರುವಾಗ ನಾವು ಬೇರೆ ಬೇರೆ ಸ್ವಾಮೀಜಿಗಳ ಬಗ್ಗೆ ಮಾತು ಬಂತು. ಆ ಸ್ವಾಮೀಜಿಗಳು, ಯಾಕೆಂದರೆ ನಮ್ಮ ಕಾರ್ಯಕ್ರಮ ಬಹಳ ತಡವಾಗಿ ಇದಕ್ಕಿಂದು ನಾವು ಚೌಕಟ್ಟು ಕೊಟ್ಟದ್ದು. ಆದರೆ ಈ ಸ್ವಾಮೀಜಿಗಳ ಕೆಲವು ಸ್ವಾಮೀಜಿಗಳು ಈ ಒಂದು ಕಾನ್ಸೆಪ್ಟನ್ನು ಕೇಳಿ ಬಹಳ ಉತ್ಸುಕರಾಗಿದ್ದರು. ಆದರೆ ಅವರಿಗೆ ಪೂರ್ವ ನಿಯೋಜಿತ ಕೆಲವು ಕೆಲಸ ಕಾರ್ಯಗಳಿಂದ ಅವರಿಗೆ ಬರಲಿಕ್ಕೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ರಾಮಕೃಷ್ಣ ಮಿಷನ್ನ ಸ್ವಾಮೀಜಿಯವರು ರಂಜನ್ರವರ ಹೆಸರನ್ನು ಸೂಚಿಸಿದರು. ಆ ಹೆಸರನ್ನು ಸೂಚಿಸಿದ ಒಟ್ಟಿಗೆ ನಾವು ಅವರ ಇತರ ವಿಚಾರಧಾರೆಗಳನ್ನು ಕೂಡ ನಾನು ಯೂಟ್ಯೂಬ್ ಮೂಲಕ ಇತ್ತೀಚೆಗೆ ಈ ಮಾಧ್ಯಮಗಳನ್ನು ಅನುಕೂಲ ಮಾಡಿಕೊಟ್ಟಿದ್ದೇನೆ. ಅದನ್ನು ನಾನು ನೋಡಿದ ಮೇಲೆ ಇವರು ಸೂಕ್ತ ವ್ಯಕ್ತಿ ಅಂತ ನಮಗೆ ಆಯ್ಕೆ ಆಯಿತು. ಇನ್ನೊಂದು ಅವರ ವಿಚಾರ ಏನಂದರೆ, ನಮಗೆ ಈ ಭಾಷಣಕ್ಕೆ ಮತ್ತು ಈ ಪ್ರಿಂಟ್ ಮಾಡುವಾಗ, ಆಹ್ವಾನ ಪತ್ರಿಕೆಯನ್ನು ಪ್ರಿಂಟ್ ಮಾಡುವಾಗ ನಾನು ಮೊದಲು ಅವರ ಹೆಸರನ್ನು ಸೂಚಿಸಿದ್ದೆ. ಅವರು ಫೋನ್ ಮಾಡಿ ಹೇಳಿದರು, ಇಲ್ಲ, ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇಫ್ತಾರ್ ಮುಸ್ಸಂಜೆ ಆಗಿರೋದ್ರಿಂದ ಡಾಕ್ಟರ್ MS ಜೈನಿ ಕಾಮಿ ಅವರ ಹೆಸರನ್ನೇ ನೀವು ಪ್ರಥಮವಾಗಿ ಹಾಕಬೇಕು ಅನ್ನೋದು ಒಂದು ವಿಚಾರಧಾರೆನೇ. ಈ ರೀತಿ ಇದು ನಮ್ಮ ಭಾರತೀಯತೆ. ಇನ್ನೊಬ್ಬರಿಗೆ ನಾವು ಏನೋ ಒಂದು ಗೌರವವನ್ನು ಸೂಚಿಸ್ತೀವ, ಅವರ ಒಂದು ವಿದ್ವತ್ತಿಗೆ ನಾವು ಪರಿಗಣನೆ ಮಾಡಿ ಗೌರವವನ್ನು ಸೂಚಿಸ್ತೀವಿ, ಇದು ಭಾರತೀಯತೆ. ಹಾಗಾಗಿ ಅಂತಹ ಒಂದು ಸಹೃದಯಿ ವ್ಯಕ್ತಿತ್ವ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗ್ತಿದೆ. ನಿತಿನ್ ಕುತ್ತರ್ ಅವರು ಅವರಿಗೆ ಹೂಗುಚ್ಚನೆ ಹಣ್ಣು ಹಂಪಲು ನೀಡಿ ಅವರನ್ನು ಸ್ವಾಗತಿಸಬೇಕಂತ ಕೇಳ್ಕೊಡ್ತಿದ್ದೇನೆ. ಈ ಅತಿಥಿಗಳ ಆಯ್ಕೆ ಮಾಡುವಾಗ ಇಲ್ಲಿ ಜೈನ ಸಮುದಾಯ ಕೂಡ ಇದೆ, ಅವರು ಕೂಡ ಪ್ರತಿನಿಧಿಸಬೇಕು ಅನ್ನೋ ಒಂದು ಅಭಿಪ್ರಾಯ ಬಂತು. ಆ ಹಿನ್ನೆಲೆಯಲ್ಲಿ ನಾನು
ಮೂಡುಬಿದ್ರೆ ಸ್ವಾಮೀಜಿಯವರನ್ನು ಸಂಪರ್ಕಿಸಿದಾಗ ಅವರು ಈಗಾಗಲೇ ನಾನು ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದೇನೆ, ಇಂಥ ಒಂದು ಪ್ರಕ್ಷುಬ್ಧ ಸಮಯದಲ್ಲಿ ಇಂಥ ಕಾರ್ಯಕ್ರಮಗಳು ಆಗಬೇಕು, ಆದರೆ ನನಗೆ ಬೇರೆ ಕಡೆ ಹೋಗಲಿಕ್ಕೆ ಇರುವುದರಿಂದ ಅವರು ತಮ್ಮ ಜೊತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತಮ್ಮ ಹಾಗೆಯೇ ಸಾಮರಸ್ಯದ ಬಗ್ಗೆ ಬೋಧನೆಗಳನ್ನು ಮಾಡುವಂಥ, ಸಾಮರಸ್ಯದ ಬಗ್ಗೆ ಅಲ್ಲಲ್ಲಿ ಸ್ಪೀಚ್ಗಳಲ್ಲಿ ಕೊಡುವಂಥ ವ್ಯಕ್ತಿ ಇದ್ದಾರೆ ಅಂತ ಹೇಳಿಕೊಂಡು ಅವರು ಮುನಿರಾಜ್ ರಂಜಾಳ್ರವರ ಹೆಸರು ನೀಡಿದರು. ಹಾಗಾಗಿ ಅವರಲ್ಲಿ ಫೋನ್ನಲ್ಲಿ ಮಾತನಾಡಿದಾಗ ಅವರ ವ್ಯಕ್ತಿತ್ವ ಏನಂತ ನನಗೆ ಗೊತ್ತಾಯಿತು. ಅವರು ಕೂಡ ಈ ಒಂದು ಕಾರ್ಯಕ್ರಮದ ಚೌಕಟ್ಟಿನ ಬಗ್ಗೆ ಹೇಳುವಾಗ ನಾವು ಭಾಷಣವನ್ನು ಬಹಳ ನಾನು ವಿನಂತಿಯಿಂದ ಕೇಳಿದೆ. ಭಾಷಣದ ಒಟ್ಟು ಕೇಂದ್ರ ಬಿಂದು ನಮ್ಮ ಮುಸ್ಲಿಂ ಧರ್ಮದ್ದಾಗಿರೋದ್ರಿಂದ ನಮ್ಮ ಇತರರ ಭಾಷೆ ನನ್ನ ಭಾಷಣ ಸಹಿತ ಇತರರ ಭಾಷೆಗಳನ್ನ ನಾವು ಸ್ವಲ್ಪ ಕಡಿಮೆ ಮಾಡೋಣ ಅಂತ ಹೇಳಿದಾಗ, ಇಲ್ಲ ನನಗೆ 1 ನಿಮಿಷ ಕೊಟ್ಟರು ಸಾಕು ಅಂತ ಹೇಳಿದಂಥ ಈ ರೀತಿ ಹೇಳಿದ. ಹಾಗಾಗಿ ಮುನಿರಾಜ್ ರಂಜಾಳ್ ಇವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಹಳ ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿದ್ದೇನೆ, ಸ್ವಾಗತಿಸಿದ್ದೇನೆ. ಚರಣ್ರವರು, ಈ ವಕೀಲರು ಶರಣ್ರವರು ಇವರಿಗೆ ಹಣ್ಣು ಹಂಪಲು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊತೇನೆ. ರೆವರೆಂಡ್ ಎಂ ಪ್ರಭುರಾಜ್ ಈ ನಮ್ಮ ಕರಾವಳಿ ಪ್ರದೇಶದಲ್ಲಿ ಎಲ್ಲರೂ ಕೂಡ ಬಹಳ ಹಿಂದಿನಿಂದಲೂ ಕೂಡ ಅನ್ಯೋನ್ಯತೆಯಿಂದ, ಸರ್ವಧರ್ಮದವರು ಕೂಡ ಅನ್ಯೋನ್ಯತೆಯಿಂದ ಬಾಳಿ ಬದುಕಿದವರು. ಈ ನಮ್ಮ ಕರಾವಳಿ ಜಿಲ್ಲೆಗೆ ಕ್ರಿಶ್ಚಿಯನ್ ಸಮುದಾಯದ, ಅದರಲ್ಲೂ ಕೂಡ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು ಕ್ರಿಶ್ಚಿಯನ್ ಸಮುದಾಯ ಬಹಳಷ್ಟು ಕೊಡುಗೆಯನ್ನು ನೀಡಿದೆ. ಹಾಗಾಗಿ ಅವರ ಒಂದು ಸಮುದಾಯದ ಮತ್ತು ಅವರ ಧಾರ್ಮಿಕ ಪ್ರಮುಖರಾಗಿ ಸಮುದಾಯದ ಪ್ರತಿನಿಧಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅವರನ್ನು ಕೂಡ ನಾನು ರೆವರೆಂಡ್ ಎಂ ಪ್ರಭುರಾಜ್ ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ನಿತಿನ್ ಕುತ್ತರ್ ಅವರಿಗೆ ಹಣ್ಣು ಹಂಪಲು ನೀಡೋ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲ ಭಾಷಣಗಳನ್ನು ನಾವು ಕೇಳ್ತಾ ಇರ್ತೇವೆ. ಅದರಲ್ಲಿ ಕೆಲವರಷ್ಟೇ ಒಂದು ಸೆಕ್ಯುಲರಿಸಮ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇರೋದು. ಎಲ್ಲರೂ ಕೂಡ ಒಟ್ಟಾಗಬೇಕು, ಎಲ್ಲ ಕೂಡ ಸಂವಿಧಾನದ ಬಗ್ಗೆ ಮಾತಾಡುವಂಥ ಒಂದು ಇದಮಿತ್ತ ಮಾತನಾಡುವಂಥ ವ್ಯಕ್ತಿಗಳು ಎಲ್ಲ ಸಮುದಾಯದಲ್ಲಿ ಇದ್ದಾರೆ. ಅದೇ ರೀತಿ ಮುಸ್ಲಿಂ ಸಮುದಾಯದಲ್ಲಿ ನಾವು ಈ ಒಂದು ವೇದಿಕೆಗೆ ಅತಿಥಿಗಳನ್ನಾಗಿ ಹುಡುಕಾಡಿದಾಗ ನಮಗೆ ಪ್ರಥಮತವಾಗಿ ಹೆಸರು ಬಂದದ್ದು MS ಜೈನಿ ಕಾಮಿಲ್. ಇವರು ಅಧ್ಯಕ್ಷರು ಸುನ್ನಿ ಯುವಜನ ಸಂಘ ಕರ್ನಾಟಕ. ಇವರು ಅವರ ಭಾಷಣವನ್ನು ಕೇಳಿದ ಮೇಲೆ ನೀವು ಅವರು ತೂಕ ಏನು ಇದನ್ನು ನೀವು ಅಳತೆ ಮಾಡ್ಬೋದು. ಅವರು ಅಂತಹ ವಾಗ್ಮಿ ಅನ್ನೋದು ಕೂಡ ನಾವು ಎಲ್ಲ ಯೂಟ್ಯೂಬ್ಗಳಲ್ಲಿ ಅವರ ಭಾಷಣಗಳನ್ನು ಕೇಳಿ ತಿಳಿದಿದ್ದೇವೆ. ಹಾಗಾಗಿ ಅವರು ಕೂಡ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಇರುವಂಥದ್ದು ನಮ್ಮೆಲ್ಲ ಭಾಗ್ಯ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಒಬ್ಬರನ್ನು ಈ ನಮ್ಮ ಇದನ್ನು ವೇದಿಕೆಯನ್ನು ಸಿದ್ಧಗೊಳಿಸಿದಂಥ ನನ್ನ ಮಿತ್ರ ಗೋಪಾಡ್ಕರ್ ಅವರನ್ನು ಕೂಡ ವಿಶೇಷವಾಗಿ ಇದಕ್ಕೆ ನಾನು ಸ್ವಾಗತಿಸಲು ಬಯಸ್ತೇನೆ. ಅವರ ನೆನಪನ್ನು, ಅವರ ಹೆಸರನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಈ ವೇದಿಕೆಗೆ ಒಂದು ಬಹಳ ಅರ್ಥಪೂರ್ಣತೆ ಇದೆ. ಈ ವೇದಿಕೆ ಅರ್ಥಪೂರ್ಣ ಆಗಬೇಕಾದ್ರೆ ಇದರ ಹಿನ್ನೆಲೆಯನ್ನು ನಾನು ಹೇಳಲೇಬೇಕಾಗತ್ತೆ. ಈ ಸಂದರ್ಭ ರಂಜಾನ್ ಸಂದರ್ಭ ಏನೋ ನಾವು ವಕೀಲರ ಸಮುದಾಯದ ಒಳಗಡೆ ಒಂದು 50 ಮಂದಿಯ ಒಳಗಡೆ ಒಂದು ಇಫ್ತಾರ್ ಕೂಟ ಮಾಡೋಣ ಅಂತ ನಾನು ಆಲೋಚನೆ ಬಂತು. ಈ ಆಲೋಚನೆ ಬರುವಾಗ ನಾನು ಬೇರೆ ಬೇರೆ ವಿಚಾರದಲ್ಲಿ ಅದರ ಧೀರ್ಯವಾಗಿ ಆಲೋಚನೆ ಮಾಡ್ತಾ ಹೋದಾಗ ಪ್ರಸ್ತುತ ಸಮಾಜ ಏನಿದೆ, ಯಾವ ರೀತಿ ಘಟನೆಯಲ್ಲಿ ನಡೀತಿದೆ, ಪ್ರಸ್ತುತ ನಮ್ಮ ಸುತ್ತಮುತ್ತ ಕೋಮು ಭಾವನೆಗಳು ನಡೀತಿರುವಾಗ ನಾವು ಯಾಕೆ ಒಂದು ಇತರರಿಗೆ ಮಾರ್ಗದರ್ಶನ ಆಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬಾರ್ದು ಅಂತ ಹೇಳಿಕೊಂಡು ನಮ್ಮ ಮಿತ್ರರೆಲ್ಲರೆಲ್ಲ ನಾನು ಚರ್ಚೆ ಮಾಡಿದಾಗ ಅವರು ಹೇಳಿದರು, ಸರಿ ವಿಚಾರ ಬಹಳ ಸರಿಯಾದದ್ದೇ, ಆದರೆ ಅದನ್ನು ಕಾರ್ಯಗತಗೊಳಿಸುವವರು ಹೇಗೆ ಅಂತ ಹೇಳಿದಾಗ ಆ ಸಂದರ್ಭಕ್ಕೆ ತಕ್ಕಂತೆ ನಾನು ಎಲ್ಲ ವಿಚಾರಗಳನ್ನು ಇದು ಮಾಡಿ ಅದಕ್ಕೆ ಪೂರಕವಾದ ಒಂದು ವೇದಿಕೆ ಕೊಡಬೇಕಂತ ನಾವು ಅದನ್ನು ಹುಡುಕಾಡಿ ಈ ಒಂದು ವೇದಿಕೆಗೆ 1 ವಾರ ನನಗೆ ತಗಲಿದೆ. ಈ ವೇದಿಕೆ ಇಂಥದ್ದೇ ಕಲ್ಪನೆಯಲ್ಲಿ ಬೇಕು ಅಂತ ನಾನು ಯಾಕೆ ಹುಡುಕಾಡಿದೆ ಅಂದರೆ, ಈ ನಮ್ಮ ಭಾರತೀಯ ಸಮಾಜ ಹೇಗಿದೆ ಅಂದರೆ ಇಲ್ಲಿ ಎಲ್ಲ ಧರ್ಮಗಳಿವೆ. ಹಿಂದೂ, ಮುಸ್ಲಿಂ, ಜೈನ, ಬುದ್ಧ, ಪಾರ್ಸಿ. ಅದರ ಜೊತೆಗೆ ನಮ್ಮ ಇತಿಹಾಸದಲ್ಲಿ
ಲಿಂಗಾಯತ ಅಂದರೆ ಹಿಂದೂ ಸಮುದಾಯದ ಒಳಗೊಳಗೇನೆ ಒಂದು ಬದಲಾವಣೆಗಳನ್ನು ತರಲಿಕ್ಕೆ ಕೂಡ ಮಾಡಿದಂತಹ ಹಲವಾರು ನಮ್ಮ ಧರ್ಮ ನಾಯಕರುಗಳಿದ್ದಾರೆ. ಅವೆಲ್ಲರನ್ನೂ ಕೂಡ ಅದರ ಜೊತೆಗೆ ನಮ್ಮ ಈ ಭಾರತದಲ್ಲಿ ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಅಂತ ಹೇಳ್ತೇವೆ. ಈ ಉಪನಿಷತ್ತುಗಳು, ಪುರಾಣಗಳನ್ನು ವಿಮರ್ಶಿಸುವಂತಹ ಗುಣ ಈ ಭಾರತದ ಮಣ್ಣಿನಲ್ಲಿದೆ. ಈ ವಿಮರ್ಶೆಗಂತಲೇ ಕೂಡ ನಮ್ಮಲ್ಲಿ ತರ್ಕಶಾಸ್ತ್ರ ಹುಟ್ಟಿಕೊಂಡಿದೆ. ಈ ತರ್ಕಶಾಸ್ತ್ರದಲ್ಲಿ 25 ಅಂಶಗಳ ಮೂಲಕ ಈ ನಮ್ಮ ಉಪನಿಷತ್ತನ್ನು, ಭಗವದ್ಗೀತೆಯನ್ನು, ವೇದಗಳನ್ನು, ಪುರಾಣಗಳನ್ನು ತಾರ್ಕಿಕವಾಗಿ ಯೋಚಿಸುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಂದಂಥ ಹಲವಾರು ಧರ್ಮಗಳು ಈ ಮರದಲ್ಲಿ ಕಾಣುತ್ತೆ. ಒಂದು ಮರ ಇದೆ, ಆ ಮರಕ್ಕೆ ಹಲವಾರು ಬೇರುಗಳು ಆವರಿಸಿಕೊಂಡಿದೆ. ಅದರ ಜೊತೆಗೆ ತಾವು ನೋಡಬೇಕಾಗದೆ ಏನಂದರೆ ಒಂದು ಗಿಡ ಅದರ ಜೊತೆಗೆ ಆವರಿಸಿಕೊಂಡಿದೆ. ಇದು ನಮ್ಮ ಭಾರತ. ಇಲ್ಲಿ ಇರುವಂಥದ್ದು ಹೀಗೆ. ಇಲ್ಲಿ ಆ ಮರದ ಹೆಸರು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಕೇಳಿದೆ, ಸಾಮಾನ್ಯವಾಗಿ ಇಲ್ಲಿ ಆ ತಾಳೆ ಮರ ಅಂತ ಇರುತ್ತೆ. ಆದರೆ ಇಲ್ಲಿ ಅದಕ್ಕೂ ಭಿನ್ನವಾದಂಥ ಯಾವುದೋ ಒಂದು ಅನ್ಯ ಮರ ಬಂದಿದೆ. ಅದು ಕಾಟನ್ ಬೇರೆಯನ್ನು ಹೇಳ್ತಾರೆ, ಆದರೆ ಹೆಸರು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಇದು ಆ ಮರಕ್ಕೆ ಅದರದ್ದೇ ಆದಂಥ ಬೇರು ಇದೆ. ಇತರ ನಾವು ಆಲದ ಮರ ಅಂತ ಏನು ಹೇಳ್ತೇವೆ, ಇತರ ಬೇರುಗಳಿಗೂ ಕೂಡ ಅದರದ್ದೇ ಆದ ಬೇರಿದೆ. ಅವೆಲ್ಲವೂ ಕೂಡ ಈ ಭಾರತಾಂಬೆಯೊಟ್ಟಿಗೆ ಸೇರಿಕೊಂಡಿದೆ, ಭಾರತಾಂಬೆಯನ್ನು ಅಪ್ಪಿಕೊಂಡಿದೆ. ಭಾರತೀಯತೆಯಿಂದ ಈ ಮರವನ್ನು ಕಾಣ್ತದೆ. ಅದಕ್ಕಾಗಿ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇದರ ಜೊತೆ ಒಂದು ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾವ ಮಾಡಲೇಬೇಕಾಗುತ್ತೆ. ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಾಗ ಮೊನ್ನೆ ನಾನು ಆಮಂತ್ರಣ ಪತ್ರಿಕೆಯನ್ನು ಇದು ಎಲ್ಲಿ ರೀಚ್ ಆಗಿದೆ ಅಂತ ಹೇಳಲಿಕ್ಕಷ್ಟೇ ನಾನು ಬಯಸ್ತಿದ್ದೇನೆ. ಆಮಂತ್ರಣ ಪತ್ರಿಕೆ ನಾವು ಪ್ರಿಂಟ್ ಮಾಡಿದ ಕೂಡಲೇ ನಾನು ಪೊಲೀಸ್ ಸ್ಟೇಷನ್ಗೆ ಇದಕ್ಕೆ ಪರ್ಮಿಷನ್ ಬೇಕಂತ ಹೇಳಿದ್ರು. ಪರ್ಮಿಷನ್ ಕೊಟ್ಟೆ. ಅವರು 1 ನಿಮಿಷದಲ್ಲಿ ಪರ್ಮಿಷನ್ ಕೊಟ್ಟರು. ನಿನ್ನೆ ಬೆಳಿಗ್ಗೆಯಿಂದ ನಮಗೆ ಫೋನ್ ಶುರುವಾಯಿತು. ಈ ಸೋಷಿಯಲ್ ಮೀಡಿಯಾ ಎಲ್ಲ ಇದರಲ್ಲಿ ವೈರಲ್ ಆದಮೇಲೆ ನಿನ್ನೆ ಬೆಳಿಗ್ಗೆಯಿಂದ ನಮ್ಮ ಈ ಆಡಳಿತ ವರ್ಗಕ್ಕೆ ಎಲ್ಲ ಪೊಲೀಸರು ಹೋಗಿ ಪ್ರಶ್ನೆಗಳನ್ನು ಕೇಳ್ತಾಯಿದ್ದಾರೆ. ಯಾಕೆ ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ, ಏನು ಅನ್ನೋದು. ನನಗೆ ಪೊಲೀಸರಲ್ಲಿ ಫೋನ್ ಏನಂದರೆ ಏನು ಅನ್ನೋದು ತಾವು ಅರ್ಥ ಮಾಡ್ಕೊಳ್ಬೋದು. ಫೋನ್ನಲ್ಲಿ ಇಷ್ಟೇ ರೆಕಾರ್ಡ್ ಕೊಡಿದೆ. ಕೇಳಿದಂಥದ್ದು ಏನಂದರೆ, ವಕೀಲರೇ ಅಲ್ಲಿ ಏನು ಮಾಡ್ತಿದ್ರಿ? ಸೊ ಅಲ್ಲಿ ನಾವು ಒಂದು ಶಾಂತಿಯುತ ಸಭೆಯನ್ನು ಮಾಡ್ತಾಯಿದ್ದೇವೆ ಅಂತ ಕೇಳಿ. ಹೌದು, ಅಲ್ಲಿ ಆಹಾರಕ್ಕೆ ಏನು ಕೊಡ್ತಾಯಿದೆ? ಹಣ್ಣು ಹಂಪಲು ಕೊಡ್ತಾಯಿದೆ. ಹಣ್ಣು ಹಂಪಲ್ಲ ಲೀಸ್ಟ್ ಹೇಳಿ. ಏನಂತ ಹೇಳಿ ನಾನು ಹಣ್ಣು ಹಂಪಲಿನ ಲೀಸ್ಟನ್ನು ಕೇಳುವಷ್ಟರ ಮಟ್ಟಿಗೆ ಏನಾಗಿದೆ ಕೇಳಿದಾಗ, ಇಲ್ಲ ವಕೀಲರೇ ಅಲ್ಲಿ ಬೇರೊಂದು ಕಡೆ ರೀಚ್ ಆಗಿದೆ, ಸರ್ಕಾರದಿಂದ ನಮಗೆ ಕೆಲವು ಮಾಹಿತಿಗಳನ್ನು ಕೇಳ್ತಾ ಇದ್ದಾರೆ. ಮತ್ತು ನಾನು ಹೇಳಿದೆ, ಇಲ್ಲಿ ನಮ್ಮ ಸಹೋದರರಿಗೆ ಇಲ್ಲಿ ನಮಾಜನ ವ್ಯವಸ್ಥೆ ಮಾಡಲಿಕ್ಕೆ ಇದನ್ನು ನಾನು ನಮ್ಮ ಗ್ರೂಪಲ್ಲಿ ಹಾಕಿದಾಗ ಪುನಃ 5 ನಿಮಿಷದಲ್ಲಿ ಫೋನ್ ಬಂತು. ವಕೀಲರೇ ನೀವು ನಮಾಜಿನ ವ್ಯವಸ್ಥೆ ಮಾಡ್ತಿದ್ದೀರಿ, ನಮಾಜ್ ಮಾಡಿದರೆ ನೀವು ಏನು ಅದಕ್ಕೆ ಕಂಪೌಂಡ್ ಹಾಕಿರಿ. ನಾನು ಹೇಳಿದೆ, ನಮಾಜ್ ಅನ್ನೋದು ಪ್ರಾರ್ಥನೆ. ಇನ್ನೊಂದು ವರ್ಗಕ್ಕೆ ನಾವು ಸಮುದಾಯಕ್ಕೆ ನಾವು ಗೌರವ ಕೊಡೋದು ಇಲ್ಲ. ನಮಗೆ ಬೇರೆ ಬೇರೆ ಸೂಚನೆಗಳು ಬರ್ತಾಯಿದೆ, ದಯವಿಟ್ಟು ತಾವು ಕಮಿಷನರನ್ನು ಭೇಟಿಯಾಗಿ ಅಂತ ಹೇಳಿದ್ರು. ನಾನು ಕಮಿಷನರನ್ನು ಭೇಟಿ ಆಗೋದಿಲ್ಲ, ಬೇಕಾದರೆ ನಾನು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೇನೆ. ನಾವು ಭಾರತೀಯತೆ ಭಾವೈಕ್ಯತೆಗಾಗಿ ಮಾಡುವಂಥ ಕಾರ್ಯಕ್ರಮ, ಹಾಗಾಗಿ ನಾವು ಮಾಡ್ತೇವೆ. ನಾವು ಇಲ್ಲಿ ನಾವು ಮನಸ್ಸನ್ನು ಒಂದಾಗಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ಹೇಳಿ ನಾನು ಫೋನ್ ಇಟ್ಟೆ. ಅಂದರೆ ಈ ಕೋಮು ಸಂಘರ್ಷದ ಸಮಯದಲ್ಲಿ ಎಲ್ಲಿ ತಲುಪಬೇಕು ಅಲ್ಲಿ ತಲುಪಿದೆ. ನಾವೆಲ್ಲರೂ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಸೇರಿಕೊಂಡಿದ್ದೀವಿ. ಭವಿಷ್ಯತ್ತಿನಲ್ಲಿ ಕೂಡ ಒಂದು ಭಾವೈಕ್ಯತೆ ಕಾರ್ಯಕ್ರಮ ಮೂಡಲಿ ಅಂತ ಹೇಳ್ತಾ ನನ್ನ ಆಶೆಯನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ. ಹಿರಿಯ ವಿದ್ವಾಂಸರಾದ ಆತ್ಮೀಯರೂ ಆದ ಮುನಿರಾಜ್ ರಂಜಾಳ ಅವರು ಮಾತಾಡ್ತಾರೆ. ದಯವಿಟ್ಟು ಬನ್ನಿ ಸರ್. ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ಇಫ್ತಾರ್ ಮುಸ್ಸಂಜೆಯ ಈ ಕಾರ್ಯಕ್ರಮದ ಸಭಾವೇದಿಕೆ ಮೇಲಿರುವಂಥ ಎಲ್ಲ ಆದರಣೀಯ ಹಿರಿಯರೇ ಮತ್ತು ನನ್ನ ಮುಂದೆ ಇರತಕ್ಕಂಥ ಎಲ್ಲ ಸಹೃದಯ ಸಜ್ಜನ ಬಂಧುಗಳೇ, ಈ ಕಾರ್ಯಕ್ರಮದ ಒಟ್ಟು ವಾತಾವರಣವನ್ನು ನೋಡಿದಾಗ ನಿಮಗೆ ಆಲದ ಮರ ಈ ವೇದಿಕೆ ಹೇಗೆ ಕಾಣ್ತೋ ಅದು ಬೇರೆ, ನನಗೆ ಹಾಗೆ ಕಾಣಲೇಬೇಕು ಅಂತೇನಿಲ್ಲ. ನನಗೆ ಕಂಡದ್ದು ಇಡೀ ಜಗತ್ತನ್ನು ಪ್ರತಿನಿಧಿಸುವ ಹಾಗೆ ಈ ಆಲದ ಮರವಿದ್ದರೆ ಈ ವೇದಿಕೆ ಎನ್ನುವುದು ಭಾರತದ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ಭಾರತದಲ್ಲಿ ನಾವು ಬದುಕು ಹೇಗೆ ನಡೆಸಬೇಕು ಅಂದರೆ ಈ ವೇದಿಕೆಯಲ್ಲಿ ಹೇಗೆ ಎಲ್ಲ ಧರ್ಮದವರು ಕೂಡಿ ಇದ್ದೇವೋ
ಹಾಗೆ ಬದುಕಬೇಕು ಎನ್ನುವ ಸಂದೇಶವನ್ನು ಈ ಸ್ಥಳ ಸಾರ್ತದೆ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. ಅದೇ ಸಂದೇಶವನ್ನು ಈ ವೇದಿಕೆಯಿಂದ ಸಮಾಜಕ್ಕೆ ಕೊಡಬೇಕು ಅನ್ನುವ ಆಶಯ ಕೂಡ ಅಂತ ನಾನು ತಿಳ್ಕೊಳ್ತೇನೆ. ಬಂಧುಗಳೇ, 8 ನಿಮಿಷ ಮಾತನಾಡುವುದಕ್ಕೆ 80 ಕಿಲೋಮೀಟ್ರ್ ದೂರದಿಂದ ಬಂದ ನನಗೆ ಆ 8 ನಿಮಿಷದಲ್ಲೇ ನನ್ನ ಮಾತನ್ನು ಮುಗಿಸಬೇಕು ಅನ್ನುವ ಹಠದೊಂದಿಗೆ ನಾನು ಕೆಲವು ಮಾತುಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಚೊಕ್ಕಾಡಿಯವರು ಹೇಳಿದ ಹಾಗೆ ಅಹಿಂಸೆ ಮತ್ತು ಅನೇಕಾಂತವನ್ನು ತನ್ನ ಮೂಲ ಸಿದ್ಧಾಂತವಾಗಿ ಇಟ್ಟುಕೊಂಡಿರುವ, ಆಚಾರಕ್ಕೆ ಅಹಿಂಸೆ, ವಿಚಾರಕ್ಕೆ ಅನೇಕಾಂತ, ಇದನ್ನು ಇಟ್ಕೊಂಡಿರುವಂಥ ಜೈನ ಧರ್ಮದಿಂದ ಈ ದೇಶಕ್ಕಾಗಲಿ ಪ್ರಪಂಚಕ್ಕಾಗಲಿ ಸೌಹಾರ್ದಕ್ಕೆ ಯಾವತ್ತೂ ಹಾನಿಯಾಗುವುದಿಲ್ಲ ಎನ್ನುವುದನ್ನು ಈ ವೇದಿಕೆಯಿಂದ ಮತ್ತೊಮ್ಮೆ ಪುನರುಚ್ಚರಿಸ್ತೇನೆ. ಸರ್ವೇ ಜೀವಾಹ ಸುಖಿನೋ ಭವಂತು ಎನ್ನುವ ಆಶಯದೊಂದಿಗೆ ಬದುಕುವ ಹೊತ್ತಿಗೆ ನಮ್ಮ ಜೊತೆಯಲ್ಲಿ ಎಲ್ಲರೂ ಸುಖವಾಗಿ ಬದುಕಬೇಕು ಅಂತ ಆಶಿಸ್ತದೆ ಜೈನ ಧರ್ಮ. ಅದೇ ಸಂದೇಶ ಇವತ್ತು ಜಗತ್ತಿಗೆ ಬೇಕಾಗಿದೆ ಎನ್ನುವುದನ್ನು ಈ ವೇದಿಕೆಯಿಂದ ಮತ್ತೊಮ್ಮೆ ಪುನರುಚ್ಚರಿಸಿ ಜೈನ ಸಿದ್ಧಾಂತದ ಕುರಿತು ಮಾತನಾಡುವುದನ್ನು ನಾನು ಅಲ್ಲಿಗೆ ಮುಗಿಸ್ತೇನೆ. ಯಾಕಂದರೆ 8 ನಿಮಿಷದಲ್ಲಿ 1 ನಿಮಿಷ ಮಾತ್ರ ಅದಕ್ಕೆ ಉಪಯೋಗಿಸುವುದು. ಇಫ್ತಾರ್ ಕೂಟದ ಅಥವಾ ಇಫ್ತಾರ್ ಈ ಸಂಜೆಯ ಸಂದರ್ಭದಲ್ಲಿ ಮುಸಲ್ಮಾನ್ ಬಂಧುಗಳು ಆಚರಿಸ್ತಾ ಇರುವಂತಹ ರಂಜಾನ್ ಹಬ್ಬ ಭಾಳ ಪ್ರಧಾನವಾದದ್ದರಿಂದ ಎಲ್ಲ ಮುಸಲ್ಮಾನ್ ಬಂಧುಗಳಿಗೆ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಒಂದೇ ಒಂದು ವಿಷಯವನ್ನು ಪ್ರಕಟಪಡಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಭಾಳ ಪ್ರಾಮಾಣಿಕತೆಯಿಂದ ಅನೇಕ ಸಲ ವಿದ್ಯಾರ್ಥಿಗಳ ಸಭೆಗಳಲ್ಲಿ, NSS ಕ್ಯಾಂಪ್ಗಳಲ್ಲಿ ಈ ಮಾತನ್ನು ಹೇಳ್ತೇನೆ ನಾನು. ಏನು ಅಂದರೆ, ನನ್ನ ಈ ಶರ್ಟ್ ಇದೆ, ಹಳದಿಯೋ ಬಿಳಿಯೋ ಯಾವುದೋ ಶರ್ಟ್ ಇದೆ, ಇಲ್ಲಿ ಒಂದು ಕೆಸರು ಯಾವುದು ಕಾರಿನಿಂದಲೋ ಇನ್ನೊಂದು ಬಂದು ಕೆಸರಾದ ಕೂಡಲೇ ನಾವು ಹೇಳ್ತೇವೆ ನನ್ನ ಶರ್ಟ್ ಕೆಸರಾಯಿತು ಅಂತ, ನನ್ನ ಶರ್ಟಿಗೆ ಕೆಸರಾಯಿತು ಅಂತ ಹೇಳ್ತೇವೆ ನಾವು. ವಾಸ್ತವವಾಗಿ ಶರ್ಟಿಗೆ ಕೆಸರಾಗಲಿಲ್ಲ, ಇಲ್ಲಿ ಮಾತ್ರ ಕೆಸರಾಗಿದೆ ಅಷ್ಟೇ. ಆದರೆ ನಮಗೆ ಶರ್ಟೇ ಕೆಸರಾದ ಹಾಗೆ ಭಾವನೆ ಬಂದುಬಿಡುತ್ತದೆ. ಯೋಚನೆ ಮಾಡಿ, ನಾನು ಹೇಳುವುದು ಸೌಹಾರ್ದವನ್ನು ಕದಡುವವರು ಅಥವಾ ಬೆಂಕಿಯನ್ನು ಹಚ್ಚುವವರು ಈ ಜಗತ್ತಿನಲ್ಲಿ ಎಷ್ಟಿರ್ಬೋದು ಅಂತ ಲೆಕ್ಕ ಹಾಕಿ, ಭಾರತದ ದೃಷ್ಟಿಯಿಂದ ಲೆಕ್ಕ ಹಾಕಿ. 1 ಲಕ್ಷ ಜನ ಇರಬಹುದೇ? 1 ಕೋಟಿ ಜನ ಇರಬಹುದೇ? ಮೊನ್ನೆ ಜನಗಣತಿಯ ಪ್ರಕಾರ 121 ಕೋಟಿ ಜನರಲ್ಲಿ 1 ಕೋಟಿ ಜನರು ಬೆಂಕಿ ಹಚ್ತಾರೆ ಅಂದರು. 120 ಕೋಟಿ ಜನ ಸೌಹಾರ್ದದಿಂದ ಪ್ರೀತಿಯಿಂದ ಬದುಕ್ತಾ ಇದ್ದೇವೆ, ನಮ್ಮನ್ನು ನೋಡಿ ನೀವು ಅಂತ. ಅವರನ್ನು ನೋಡಬೇಡಿ, ಸಣ್ಣ ಕೆಸರಿನ ಬಿಂದುವನ್ನು ನೋಡಬೇಡಿ, ಅದಲ್ಲಿ ಇರ್ತದೆ, ಪ್ರಶ್ನೆ ಇಲ್ಲ. ಆದರೆ ಉಳಿದಿರ್ತಕ್ಕಂಥ ವಿಶಾಲ ಪ್ರದೇಶದಲ್ಲಿ 120 ಕೋಟಿ ಜನ ನಾವು ಪ್ರೀತಿಯಿಂದ ಬದುಕ್ತಾ ಇದ್ದೇವೆ, ಮುಂದೆಯೂ ಹೀಗೆ ಬದುಕ್ತೇವೆ, ಹೀಗೆ ಬದುಕೋಣ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಾನು ಒಂದು ಶಿಬಿರ ಮಾಡ್ತಾ ಇದ್ದೇವೆ. ಅಲ್ಲಿ ಮಕ್ಕಳಿಗೆ ಬೊಬ್ಬೆ ಹೊಡೆದು ಧ್ವನಿಯೆಲ್ಲ ಹೋಗಿದೆ, ಕ್ಷಮೆ ಇರಲಿ ನನ್ನಿಂದ ಹೊರಟು ಮಾತುಗಳು ಬಂದಿದ್ದರೆ ಅಂತ ಹೇಳ್ತಾ 1 ನಿಮಿಷ ಜಾಸ್ತಿ ತಗೊಂಡೋದಕ್ಕೆ ಕ್ಷಮೆ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರೂ ಪ್ರೀತಿಯಿಂದ ಬದುಕೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರಿಗೆ, ಆಯೋಜಕರಿಗೆ, ನೆರೆದು ಬಂದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಇಫ್ತಾರ್ ಕೂಟ ಭಾವೈಕ್ಯತೆಯನ್ನು ಬೆಸೆಯುವಲ್ಲಿ ಭಾಳ ಪ್ರಾಮುಖ್ಯವಾದದ್ದು. ನಮ್ಮ ದೇಶ ಅನೇಕ ಭಾಷೆಗಳು, ಸಂಸ್ಕೃತಿ, ಧರ್ಮ, ಜಾತಿ ಕೂಡಿರುವಂಥ ನಮ್ಮ ದೇಶ. ನಮ್ಮ ವಿವಿಧತೆಯನ್ನು ಮರೆತು ನಾವೆಲ್ಲರೂ ಭಾರತೀಯರು ಎಂಬ ಏಕತೆಯನ್ನು ಮೂಡಿಸುತ್ತಿರುವಂಥದ್ದು ಭಾವೈಕ್ಯತೆಯ ಗುರುತು. ಇಸ್ಲಾಂನಲ್ಲಿ 5 ಪಿಲ್ಲರ್ಗಳಿದೆ. ಶಹಾದ್ ಅಂದರೆ ನಮ್ಮ ನಂಬಿಕೆಯನ್ನು ಬಲಗೊಳಿಸುವಂಥದ್ದು, ಸಲಾತ್ ಅಂದರೆ ಪ್ರಾರ್ಥನೆ, ಝಕಾತ್ ಅಂದರೆ ಬಡಬಗ್ಗರಿಗೆ ದಾನ ನೀಡುವಂಥದ್ದು, ಸೋಮ್ ಅಂದರೆ ಫಾಸ್ಟಿಂಗ್ ಅಂದರೆ ರಂಜಾನ್ ತಿಂಗಳಿನಲ್ಲಿ ಉಪವಾಸ ಇದ್ದು ದೇವರನ್ನು ಒಲಿಸಿಕೊಳ್ಳುವಂಥದ್ದು, ಮತ್ತು ಪಿಲಿಗ್ರಿಮೇಜ್ ಅಂದರೆ ಪುಣ್ಯಯಾತ್ರೆ ಮಾಡುವಂಥದ್ದು. ಇದರಲ್ಲಿ 4ನೇದು ಅದು ಫಾಸ್ಟಿಂಗ್. ರಂಜಾನ್ ತಿಂಗಳಲ್ಲಿ ಸೂರ್ಯಾಸ್ತಮಾನದಲ್ಲಿ ನಮ್ಮ ಫಾಸ್ಟಿಂಗ್ ಬ್ರೇಕ್ ಮಾಡಿ ಒಟ್ಟಾಗಿ ಊಟ ಮಾಡುವಂಥದ್ದು, ಅಂದರೆ ಕೂಡಿ ಬಾಳುವಂಥ ಒಂದು ಸಂಜೆ. ಇದಕ್ಕಾಗಿ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸ್ತೇನೆ. ಭಾರತ ವೈವಿಧ್ಯತೆಗಳಿಂದ ಕೂಡಿದ ದೇಶ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ನಮ್ಮ ಭಾಷೆ, ವೇಷ, ಸಂಸ್ಕೃತಿ, ನಮ್ಮ ಹಬ್ಬಗಳು ಎಲ್ಲವೂ ಸಹ ಒಂದಕ್ಕಿಂತ ಒಂದು ವಿಭಿನ್ನ ಹಾಗೂ ವಿಶಿಷ್ಟವಾಗಿದೆ. ಈ ವೈವಿಧ್ಯತೆಗಳ ನಡುವೆಯೂ ನಮ್ಮಲ್ಲಿ ಕಂಡುಬರುವಂಥ ಏಕತೆಯು, ಅದು ಭಾವನೆ, ನಾವೆಲ್ಲರೂ ಸಹ ಭಾರತೀಯರು ಎಂಬುವಂಥ ಒಂದು ಶ್ರೇಷ್ಠ ಪರಿಕಲ್ಪನೆ ಇದರ ಮೂಲಕವಾಗಿ ನಾವು ಕಂಡುಕೊಳ್ಳುತ್ತೇವೆ. ನಮ್ಮಲ್ಲಿರುವ ವೈವಿಧ್ಯತೆಯನ್ನು ಗೌರವಿಸಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸುವಂಥದ್ದೇ ಭಾವೈಕ್ಯತೆ. ಇದು ರಾಷ್ಟ್ರೀಯ ಭಾವೈಕ್ಯತೆ, ನ್ಯಾಷನಲ್ ಇಂಟಿಗ್ರೇಷನ್ ಎಂಬುದನ್ನು ನಾವು ಕರಿತೇವೆ. ಇದು ನಮ್ಮ ದೇಶದ ನಾಗರಿಕರಲ್ಲಿ ಕಂಡುಬರುವಂಥ ಏಕತೆ ಹಾಗೂ ಪ್ರಜಾಪ್ರಭುತ್ವವನ್ನು ಸ್ಥಿರಗೊಳಿಸಲು ಇದು ಬಹಳ ಪ್ರಾಮುಖ್ಯವಾಗಿ ಪೂರಕವಾಗಿರುತ್ತದೆ. ನಾವು ಭಾರತೀಯರು
ಪ್ರತಿಯೊಂದು ಧರ್ಮವನ್ನು ಗೌರವಿಸಿ ನಮ್ಮ ಹಬ್ಬಗಳ ಸಂಭ್ರಮವನ್ನು ಹಂಚುತ್ತಾ ಸಹೋದರತ್ವವನ್ನು ಎತ್ತಿ ಹಿಡಿಯುವಲ್ಲಿ ಇದು ಭಾಳ ಪ್ರಾಮುಖ್ಯವಾದದ್ದು. ಇದನ್ನು ನಾವೆಲ್ಲರೂ ಸಹ ಅರ್ಥೈಸಿಕೊಳ್ಬೇಕು. ನಮ್ಮ ಬೈಬಲ್ನಲ್ಲಿ ಯೇಸು ಕ್ರಿಸ್ತರು ಹೇಳಿರುವಂಥ 2 ಶ್ರೇಷ್ಠ ಅಪ್ಪಣೆಗಳನ್ನು ನಾವು ಕಂಡುಕೊಳ್ತೇವೆ. ಮೊದಲನೇ ಅಪ್ಪಣೆ, ನಿನ್ನ ದೇವರನ್ನು ಪೂರ್ಣ ಮನಸ್ಸಿಂದ ಪ್ರೀತಿ ಮಾಡು ಎಂಬುದಾಗಿ. ಅಂದರೆ ನಮ್ಮ ಜೀವನದ ಪ್ರತಿಯೊಂದು ಸನ್ನಿವೇಶಗಳಲ್ಲಿಯೂ ದೇವರಿದ್ದಾನೆ, ಆತ ನಮ್ಮ ನೋಡುತ್ತಾನೆ ಎಂಬ ತಿಳುವಳಿಕೆ ನಮಗಿರಬೇಕು. ನಮ್ಮ ಆಲೋಚನೆ ದೇವರಿಗೆ ಮೆಚ್ಚುಗೆ ತರುವಂಥದ್ದಾಗಿರಬೇಕು. ನಮ್ಮ ಮಾತುಗಳು ದೇವರಿಗೆ ಮೆಚ್ಚುಗೆ ತರುವಂತಾಗಿರಬೇಕು. ನಮ್ಮ ಕ್ರಿಯೆ ದೇವರ ಚಿತ್ತಕ್ಕನುಸಾರ ಆಗಿರಬೇಕು. ಇದು ದೇವರನ್ನು ಪ್ರೀತಿ ಮಾಡುವುದೆಂಬುದಾಗಿ ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ತಿಳಿಸ್ತಾರೆ. ನಮ್ಮ ಭಕ್ತಿಯಿಂದ, ನ್ಯಾಯ ನೀತಿ ಧರ್ಮಗಳಿಂದ, ಸತ್ಯತೆಯಿಂದ ನಾವು ಜೀವಿಸುವಾಗ ದೇವರನ್ನು ಪ್ರೀತಿ ಮಾಡುತ್ತೇವೆ ಎಂಬಂಥ ಪರಿಕಲ್ಪನೆ ನಾವು ಅರ್ಥೈಸಿಕೊಳ್ಳುತ್ತೇವೆ. 2ನೇ ಅಪ್ಪಣೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿ ಮಾಡಬೇಕು, ಲವ್ ದೈ ನೇಬರ್ಸ್ ಎಂಬುದಾಗಿ ಯೇಸು ಕ್ರಿಸ್ತರು ಹೇಳಿದಂಥ ಅಪ್ಪಣೆಗಳಲ್ಲಿ ಶ್ರೇಷ್ಠ ಅಪ್ಪಣೆ ಅದು. ಸಾಮಾನ್ಯವಾಗಿ ನಮ್ಮ ನೆರೆಯವನು ಯಾರು ಎಂದು ಕೇಳುವಾಗ ಅನೇಕ ಡಿಫ್ರೆನ್ಷನ್ಸ್ ನಾವು ನೋಡ್ತೇವೆ. ನಮ್ಮ ನೆರೆಕೆರೆಯವರು, ನಮ್ಮ ಸಂಬಂಧಿಕರು, ನಮ್ಮ ಬಂಧು ಬಾಂಧವರು ಎಂಬುದನ್ನು ನಾವು ನೆನಪು ಮಾಡಿಕೊಳ್ತೇವೆ. ಆದರೆ ನಮ್ಮ ನೆರೆಯವನು ಎಂಬುದನ್ನು ನೋಡುವಾಗ ಯೇಸು ಕ್ರಿಸ್ತರು ಹೇಳಿದ ಮಾತು, ಕಷ್ಟದಲ್ಲಿ ಸಮಸ್ಯೆಗಳಲ್ಲಿ ಇರುವಂಥವರು ಯಾರೇ ಆಗಿರಲಿ, ಪರಿಚಿತರೇ ಆಗಿರಲಿ ಅಪರಿಚಿತರೇ ಆಗಿರಲಿ, ಅಂಥವರಿಗೆ ಆ ಸಂದರ್ಭದಲ್ಲಿ ಸಹಾಯದ ಹಸ್ತವನ್ನು ಚಾಚಬೇಕು. ತಕ್ಷಣವೇ ಅವರಿಗೆ ಸಹಾಯ ನೀಡುವಾಗ, ಅವರವರ ಕಷ್ಟ ಸಮಸ್ಯೆಗಳಿಂದ ಬಿಡುಗಡೆಗೊಳಿಸುವಾಗ ಅದು ನಮ್ಮ ಪ್ರೀತಿಯನ್ನು ವ್ಯಕ್ತ ಮಾಡಿದಾಗೆ ಆಗ್ತದೆ. ಹೀಗೆ ಭಾಳ ಪ್ರಾಮುಖ್ಯವಾಗಿ ನಮಗಿರುವಂಥದ್ದನ್ನು ಇತರರೊಂದಿಗೆ ಹಂಚಿ ಬಾಳುವಾಗ ಅಲ್ಲಿ ದೇವರನ್ನು ಕಾಣುತ್ತೇವೆ. ಒಬ್ಬ ಭಕ್ತಿವಂತ, ಅಂದರೆ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕ ಜೀವಿಸುವಂಥ ಒಬ್ಬ ಮನುಷ್ಯರು ಹೀಗೆ ಹೇಳ್ತಾರೆ, ಕುಷ್ಠ ರೋಗಿಗಳ ಗಾಯವನ್ನು ತೊಳೆದು ಅದಕ್ಕೆ ಮದ್ದು ಹಚ್ಚುವಾಗ ನಾನು ದೇವರನ್ನು ಕಾಣುತ್ತೇನೆ, ಅದನ್ನು ದೇವರಿಗೆ ಪ್ರೀತಿ ಮಾಡಿದ ಅನುಭವ ಅಂತ ಅವನನ್ನು ಪ್ರೀತಿ ಮಾಡೋದ ಅನುಭವ ನನಗೆ ಆಗುತ್ತದೆ ಎಂಬುದಾಗಿ ತಿಳಿಸ್ತಾರೆ. ಯೇಸು ಕ್ರಿಸ್ತರು ಅವರು ಶಾಂತಿಯ ಸಂಕೇತ, ಆಂಗ್ಲ ಭಾಷೆಯಲ್ಲಿ ಪ್ರಿನ್ಸ್ ಆಫ್ ಪೀಸ್, ಆ ಶಾಂತಿಯ ಸಂಕೇತ ಏನು ನೋಡುವಾಗ ಯೇಸು ಕ್ರಿಸ್ತರು ಶಿಲುಬೆ ಮೇಲಿರುವಾಗಲೂ ಸಹ, ಇನ್ನು ಸ್ವಲ್ಪ ಹೊತ್ತು ಪ್ರಾಣ ಹೋಗುವಾಗಲೂ ಸಹ ಹೇಳಿದಂಥ ಮಾತು, ಅವರನ್ನು ಕ್ಷಮಿಸು ಎಂಬುದಾಗಿ. ಯೇಸು ಕ್ರಿಸ್ತರ ಪ್ರಾಣ ತೆಗೆಯುವಂಥವರು ಸಹ ಕ್ಷಮಿಸಿ ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ಭಾಳ ಪ್ರಾಮುಖ್ಯವಾಗಿ ಈ ಭಾವೈಕ್ಯತೆಯ ಈ ದಿವಸ ನಾವು ಇತರನ್ನು ಕ್ಷಮಿಸಿ ಪ್ರೀತಿ ಮಾಡುವಾಗ ನಾವು ದೇಶವನ್ನು ಕಟ್ಟುತ್ತೇವೆ, ಸಹೋದರತೆಯನ್ನು ತಿಳಿತೇವೆ, ನಾವೆಲ್ಲರೂ ಒಂದೇ ಎಂಬಂಥ ಭಾವನೆಯನ್ನು ಮೂಡಿಸಲು ಅದು ಪೂರಕವಾಗುತ್ತದೆ. ನಾನು ಹೆಚ್ಚು ಮಾತನಾಡಲು ಇಷ್ಟಪಡುವುದಿಲ್ಲ. ಈ ಹಬ್ಬದ ಸಮಯದಲ್ಲಿ ನಾವೆಲ್ಲರೂ ಒಂದೇ ಕುಟುಂಬದವರು, ಒಂದೇ ಭಾರತಾಂಬೆಯ ಜನರು ಎಂಬುದನ್ನು ನಾವು ಈ ಆಚರಣೆ ಮೂಲಕವಾಗಿ ಬಿಂಬಿಸೋಣ. ಆ ಮೂಲಕವಾಗಿ ಸಹೋದರತ್ವ ನಮ್ಮಲ್ಲಿ ಒಂದಾಗಿ ಬೆಳೆಯುವುದಾಗಿ ನಾನು ಹಾರೈಸ್ತೇನೆ. ಆಮೇಲೆ ನಮ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಣೆ. ಒಂದೊಳ್ಳೆಯ ಸೌಹಾರ್ದತೆಯ ಒಂದು ಕಾರ್ಯಕ್ರಮ. ಸರ್ ಮುನಿರಾಜ್ ರೆಂಜಾಳ ಅವರ ಒಂದು ಬೋರ್ಗರತವಾದಂಥ ಭಾಷಣವನ್ನು ಕೇಳಿದ ಮೇಲೆ ನಂದು ಭಾಳ ಒಂದು ಚಿಕ್ಕ ಪುಟ್ಟ ಮಳೆ, ಒಂದು 10-15 ನಿಮಿಷದ ಮಳೆ ಬರ್ತದಲ್ಲ, ಹಾಗೆ ಅಂತ ನಿಮಗೆಲ್ಲರಿಗೂ ಭಾವನೆ ಬರಬಹುದು. ಹಾಗೇನಿಲ್ಲ ಅಂತ ಅವ್ರು ಹಿಂದೆಯಿಂದ ವಾಯ್ಸ್ ಕೊಡ್ತಾ ಇದ್ದಾರೆ ನನಗೆ. ತಾವು ಗಮನಿಸಿರ್ಬೋದು, ಕಾರ್ಯಕ್ರಮದ ಉದ್ಘಾಟನೆಯ ಸಂದರ್ಭದಲ್ಲಿ ನಾವೆಲ್ಲರೂ ದೀಪ ಹಚ್ಚಲಿಕ್ಕೆ ನಿಂತ್ವಿ. ಭಾಳ ಜೋರು ಗಾಳಿ ಬಂತು, ಗಮನಿಸಿರ್ಬೋದು. ಆಗ ನಾವೆಲ್ಲರೂ ಸಂಘಟಕರೆಲ್ಲ ಸೇರಿದ್ದು ಅದು ಶೇ ಅಂತ ಒಂದು 4-5 ಸತಿ ಆಯಿತು. ಆಗ ನಾವೆಲ್ಲರೂ ಹೇಳಿದ್ವಿ, ಒಂದು ಪ್ಲ್ಯಾನ್ ಬಂತು, ಎಲ್ಲ ದೀಪ ಬತ್ತಿ ಎಲ್ಲ ಒಟ್ಟು ಮಾಡುವ ಅಂತ ಹೇಳಿ. 6 ಬತ್ತಿ ಇದೆ, ಈಗ 5 ಬತ್ತಿ ಇದೆ, ಎಲ್ಲವನ್ನು ಸೇರಿಸಿ ನಾವು ಒಟ್ಟು ಮಾಡಿ ಹಚ್ಚಿದ್ವಿ. ಉರಿತಲ್ಲ, ದೀಪ ಉರಿತು. ಏನು ಮೆಸೇಜ್ ಕೊಡ್ತು ಹೇಳಿ? ಒಂದೊಂದಾಗಿ ಹಚ್ಚಿದರೆ ನಾವೆಲ್ಲರನ್ನೂ ಹೊಡೆದಾಕ್ತಿದ್ವಿ. ಅದು ಸಂಘಟನೆಯಾಗಿ ನಾವೆಲ್ಲರೂ ಒಟ್ಟು ನಿಂತಾಗ ಎಷ್ಟು ಚಂದ ದೀಪ ಉರಿತು. ಸ್ವಲ್ಪ ಹೊತ್ತು ಉಳಿತು, ಇಲ್ಲ ಅಂತಲ್ಲ, ಆದರೆ ಉರಿತಲ್ಲ, ಅದು ಮುಖ್ಯ. ಇದು ನಮ್ಮ ವೇದಿಕೆಯಿಂದ ಕೊಟ್ಟಂಥ ಒಂದು ಬಹುದೊಡ್ಡ ಸಂದೇಶ. ಸ್ವಾಮಿ ವಿವೇಕಾನಂದರು ಸಹ ಶಿಕಾಗೋಗೆ ಹೋದಾಗ ಸರ್ವಧರ್ಮ ಸಮ್ಮೇಳನದ ಸಂದರ್ಭ ತಮಗೆಲ್ಲರಿಗೂ ಗೊತ್ತಿದೆ. ಆ ಭಾಷಣದ ಬಗ್ಗೆ ಹೆಚ್ಚು ನಾನು ಹೇಳಬೇಕಾಗಿಲ್ಲ. 1866ರಲ್ಲಿ ನಡೆದಂಥ ಒಂದು ವಿಶ್ವಧರ್ಮ ಸಮ್ಮೇಳನ. ಭಾರತೀಯ ಸಂಸ್ಕೃತಿ ಮತ್ತು ಸಭ್ಯತೆ ಈ ಸಮಾನತೆ ಮತ್ತು ಸರಳತೆಯನ್ನು ಜೀವನದುದ್ದಕ್ಕೂ ಪಾಲನೆ ಮಾಡ್ತಾ ಇದೆ, ಹೇಳ್ತಾ ಬರ್ತಾ ಇದೆ.
ನಮ್ಮ ಉಪನಿಷತ್ತಿನಲ್ಲಿ ನೀವು ಗಮನಿಸಬಹುದು, ಋಗ್ವೇದದಲ್ಲಿ ಒಂದು ಮಾತು ಬರುತ್ತೆ, ಸಂಗಚ್ಛದ್ವಂ ಸಂವದದ್ವಂ ಸಂಭೋ ಮನಾಂಸಿ ಜಾನತ ದೇವಾ ಭಾಗಂ ಯಥಾ ಪೂರ್ವೆ ಸಂಜಾನಾನಾಂ ಉಪಾಸತೆ. ಒಟ್ಟಿಗೆ ಹೋಗೋಣ, ಒಟ್ಟಿಗೆ ಮಾತಾಡೋಣ, ಒಟ್ಟಿಗೆ ಆಲೋಚನೆ ಮಾಡೋಣ, ಹಿಂದೆ ದೇವತೆಗಳು ಅಥವಾ ಹಿರಿಯರು ಹೇಗೆ ಬದುಕನ್ನು ಒಟ್ಟಿಗೆ ನಡೆಸಿದ್ರೋ ಆ ರೀತಿ ನಡೆಸೋಣ ಅಂತ ಹೇಳ್ತಕ್ಕಂಥ ಒಂದು ಸಂದೇಶ ಉಂಟಲ್ಲ, ಇದು ನಮ್ಮೆಲ್ಲರಿಗೂ ಇಂದಿಗೂ ಸಹ ಅಪ್ಲೈ ಆಗುತ್ತೆ. ಎಸ್ ಆರ್ ನೋ? ಎಸ್. ಮುಂದೆ ಬಹಳ ಹಿಂದೆ ಒಂದು ಇತಿಹಾಸದ ಒಂದು ಸರ್, ಇದೆಲ್ಲ ವೇದಕಾಲ ಸರ್, ಅದೆಲ್ಲ ಆಗ ಆಗಿತ್ತು ಸರ್, ಪುಸ್ತಕದಲ್ಲಿ ಚಂದ ಕಾಣ್ತದೆ, ಜೀವನದಲ್ಲಿ ಈಗ ಅಪ್ಲೈ ಆಗ್ತದಾ? ಉಂಟು ಮಾರರೆ, ನಿಜ ಇದೆ. ಹಿಂದೆ ಜಾಧವ್ ರಾಣಾ ಅಂತ ಹೇಳ್ತಕ್ಕಂಥ ಗುಜರಾತಿನೊಬ್ಬ ರಾಜ, ರಾಣಾ ಅಂತ ಅವನು ಭಾಳ ಫೇಮಸ್. ಆತ ಇದ್ದಂಥ ಸಂದರ್ಭದಲ್ಲಿ ಜೊರಾಸ್ಟ್ರಿಯನ್ಸ್ನ ಮೇಲೆ ಒಂದು ರೀತಿಯಾದಂಥ ಸಮುದಾಯದ ಮೇಲೆ ಒಂದು ಅತ್ಯಾಚಾರ ನಡೆಯುತ್ತೆ. ಆ ದೇಶದಿಂದ, ಇರಾನ್ ಮತ್ತು ಇರಾಕ್ನಿಂದ ಅವರು ಭಾರತದ ಕಡೆ ಮುಂದೆ ಬರ್ತಾರೆ. ಜಾಧವ್ ರಾಣಾನನ್ನು ಆಶ್ರಯಿಸ್ತಾರೆ. ಮಹಾರಾಜೇ, ನಮಗೆ ಜಾಗ ಕೊಡಿ, ನಾವು ಬದುಕಬೇಕು, ನಮಗೆ ಬದುಕು ಕಟ್ಕೊಳ್ಳಿಕ್ಕೆ ಆಗ್ತಿಲ್ಲ, ಚಿಕ್ಕ ಮಕ್ಕಳಿದ್ದಾರೆ, ಪುಟ್ಟ ಸಂಸಾರ ಇದೆ. ಒಂದು ದೊಡ್ಡ ಸೇನೆಯೇ ಒಂದು ದೊಡ್ಡ ಜನರ ಒಂದು ತಂಡವೇ ಬಂದುಬಿಡ್ತು. ಜಾಧವ್ ರಾಣಾಗೆ ಒಂದು ಮನಸ್ಸಲ್ಲಿ ಸಂಕಟ ಆಯಿತು, ದುಗುಡ ಆಯಿತು. ಇವ್ರಿಗೆ ಹೇಗೆ ಬೇಡ ಅಂತ ಹೇಳೋದು, ನನ್ನ ರಾಜ್ಯದಲ್ಲಿ ಬೇಡ, ನೀವು ಬೇರೆ ಕಡೆ ಹೋಗಿ ಅಂತ ಹೇಗೆ ಹೇಳೋದು? ಹೇಳಲಿಕ್ಕಾಗಲ್ಲ. ಒಂದು ಚೊಂಬು ಹಾಲನ್ನು ಕೊಟ್ಟು ಕಳಿಸ್ದ. ಆ ಜೊರಾಸ್ಟ್ರಿಯನ್ನಲ್ಲಿರ್ತಕ್ಕಂಥ ಒಬ್ಬ ಧರ್ಮಗುರು ಏನು ಮಾಡ್ದ, ಅವ್ನಿಗೆ ಗೊತ್ತಾಯಿತು ಒಂದು ಚೊಂಬಲ್ಲಿ ಹಾಲು ತುಂಬಿದೆ ಅಂದರೆ ಏನರ್ಥ, ನನ್ನ ರಾಜ್ಯ ಫುಲ್ಲಾಗಿದೆ, ಜಾಗ ಇಲ್ಲ ಅಂತ ಹೇಳಿ. ಆಗ ಭಾರತೀಯ ಸಂಸ್ಕೃತಿಯನ್ನು ತಾವು ಗಮನಿಸಬೇಕು, ಸಭ್ಯತೆಯನ್ನು ತಾವು ಗಮನಿಸಬೇಕು. ಆ ಜೊರಾಸ್ಟ್ರಿಯನ್ ಗುರು ಒಂದು ಹಿಡಿ ಅಥವಾ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಲೊಳಗೆ ಹಾಕ್ತಾನೆ. ಹಾಲಲ್ಲಿ ನಾವು ಸಕ್ಕರೆಯಾಗಿ ಬೆರೆತು ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳ್ತಾನೆ. ಜಾಧವ್ ಮಹಾರಾಜರು ಅವ್ರನ್ನ ಒಳಗಡೆ ಬಿಡ್ತಾರೆ. ಇವತ್ತಿಗೂ ಜೊರಾಸ್ಟ್ರಿಯನ್ನು ಬಹಳ ಸೌಹಾರ್ದತೆಯಿಂದ ನಮ್ಮ ಭಾರತದಲ್ಲಿ ಇರುವುದನ್ನು ನಾವು ಗಮನಿಸಿದ್ದೇವೆ, ಕಂಡಿದ್ದೇವೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಭಾಳ ಒಂದು ಪುಟ್ಟ ಒಂದು ಪುಸ್ತಕ ಇದು, ಶಿಕಾಗೋ ಉಪನ್ಯಾಸ ಅಂತ ಹೇಳಿ, ಸಮನ್ವತೆಯ ಕುರಿತಾಗಿ ನಾವು ಏನಿವತ್ತು ಸಂದೇಶ ಇದೆ ಆ ಸಂದೇಶಕ್ಕೆ ಒಂದು ಅರ್ಥಪೂರ್ಣವಾದಂಥ ಒಂದು 6 ಪುಟ್ಟ ಲೇಖನವನ್ನು ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ದೇಶದಲ್ಲಿ ಹೋಗಿ ಭಾರತೀಯ ಸಂಸ್ಕೃತಿ ಮತ್ತು ಸಭ್ಯತೆಯ ಕುರಿತಾಗಿ ಹೇಳ್ತಾರೆ. ಸ್ವಾಮೀಜಿ ಹೇಳ್ತಾರೆ, ಬೇರೆ ಬೇರೆ ಕಡೆಗಳಲ್ಲಿ ಹುಟ್ಟಿದ ನದಿಗಳು ಕೊನೆಗೆ ಸಾಗರದಲ್ಲಿ ಸಂಗಮಗೊಳ್ಳುವಂತೆ ಹೇ ಭಗವನ್, ಮಾನವರು ತಮ್ಮ ತಮ್ಮ ಸಂಸಾರಗಳಿಗೆ ತಕ್ಕಂತೆ ನೇರವಾಗಿಯೋ ವಕ್ರವಾಗಿಯೋ ಇರುವ ಪಥಗಳನ್ನು ಅನುಸರಿಸಿ ಅವರೆಲ್ಲ ನಿನ್ನ ಕಡೆಗೆ ಸೇರ್ತಾರೆ. ಬೇರೆ ಬೇರೆ ಪಥ ಇರ್ಬೋದು. ಶ್ರೀರಾಮಕೃಷ್ಣರು ಅದನ್ನು ಹೇಳ್ತಾರೆ, ಎಷ್ಟು ಜೊತೋಮತ್ ತೊತೋಪತ್, ಎಷ್ಟು ಮತ ಎಷ್ಟು ಪಥ, ಒಬ್ಬೊಬ್ರಿಗೊಂದೊಂದು ಆಚರಣೆ, ಒಬ್ಬೊಬ್ರು ಒಂದೊಂದು ನಂಬಿಕೆ, ಆ ಎಲ್ಲವೂ ಭಗವಂತನೆಡೆಗೆ ಕೊಂಡು ಹೋಗ್ತಕ್ಕಂಥದ್ದು ಭಾರತೀಯ ಸಂಸ್ಕೃತಿ ನಮಗೆ ತೋರಿಸ್ಕೊಟ್ಟಿದೆ. ಆ ಸಭ್ಯತೆ ನಮಗೆ ತೋರಿಸ್ಕೊಟ್ಟಿದೆ. ನಮ್ಮ ಸಂಸ್ಕೃತಿ, ಈ ಮಣ್ಣಿನ ಒಂದು ಗುಣ ನಮಗೆ ತೋರಿಸ್ಕೊಟ್ಟಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡಿದಾಗ ಈ ಸಮನ್ವಯತೆ ಇಂದಿಗೂ ಸಹ ಅತ್ಯಂತ ಅವಶ್ಯಕತೆ ಮತ್ತು ಮುಂಚಿನಿಗಿಂತಲೂ ಹೆಚ್ಚು ಪ್ರಸ್ತುತತೆ ಅಂತ ಕಾಣ್ತದೆ ನನಗೆ. ಸಮನ್ವಯತೆ ಅಂತ ಹೇಳಿದಾಗ 2 ಬಗೆ. ಸ್ವಲ್ಪ ನಾನು ಫಿಲಾಸಾಫಿಕಲ್ ಟಚನ್ನು ಕೊಡ್ತೇನೆ. ಎಲ್ಲರೂ ಹಿರಿಯರಿದ್ದೀರಿ, ಮಕ್ಕಳಿಲ್ಲ. ಹಾಗಾಗಿ ಆ ಸಮನ್ವಯತೆ 2 ಹಂತ, ಒಂದು ಆಂತರಿಕ ಮತ್ತೊಂದು ಬಾಹ್ಯ, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಆಂತರಿಕದ ವಿಷಯಕ್ಕೆ ಬಂದಾಗ ಕಾಯ ವಾಚ ಮನಸ್ಸ ಈ 3 ಸಮ್ಮಿಲನ ಆಗಬೇಕು. ತಾವು ಆಯುರ್ವೇದವನ್ನು ಗಮನಿಸಿದಾಗ ಆಯುರ್ವೇದ ಹೇಳ್ತದೆ, ವಾತ ಪಿತ್ತ ಕಫ ಇದು 3 ಬ್ಯಾಲೆನ್ಸ್ ಆಗಿದ್ರೆ ಮನುಷ್ಯನ ದೇಹ ಆರೋಗ್ಯವಾಗಿರುತ್ತೆ. ಆ ವಾತ ಪಿತ್ತ ಕಫ ಇಲ್ಲದೆ ಇದ್ದ ಸರಿಯ ಬ್ಯಾಲೆನ್ಸ್ ಇಲ್ಲ ಅಂದರೆ ಶರೀರದಲ್ಲಿ ರೋಗ ರುಜಿನ ಬರುತ್ತೆ. ಸಮಾಜದಲ್ಲೂ ಹಾಗೇನೆ, ದೇಶದಲ್ಲೂ ಹಾಗೇನೆ. ಈ ಸಮಾನತೆ, ಈ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿದ್ರೆ ರೋಗ ರುಜಿನಗಳು ಬರುತ್ತೆ. ಯಾವ ರೀತಿಯ ಸಾಮಾಜಿಕ ರೋಗ ರುಜಿನ ಬರುತ್ತೆ? ಕರಪ್ಷನ್ಸ್ ಬರ್ಬೋದು, ಅಥವಾ ನೈರ್ಮಲ್ಯ, ಅಶುಚಿತ್ವ ಬರ್ಬೋದು, ಇಂತಹ ನೈರ್ಮಲ್ಯಗಳು ಬರುತ್ತೆ. ಹಾಗಾಗಿ ಈ ಸಮಾನತೆ ಅಥವಾ ಈ ಸೌಹಾರ್ದತೆ ಅಂತಕ್ಕಂಥದ್ದು ಏನಿದೆ, ಸಮನ್ವಯ ಅಂತಕ್ಕಂಥದ್ದು ಆಂತರಿಕವಾಗಿದ್ದಾಗ ನಮ್ಮ ಕಾಯ, ನಮ್ಮ ಕೆಲಸ, ಮಾತು ಮತ್ತು ಮನಸ್ಸು ಒಂದಾಗಿರಬೇಕು. ಆಗಿದ್ದಾಗ ಮಾತ್ರ ನಾವು ಆಂತರಿಕದಲ್ಲಿ ಸಮನ್ವಯತೆ ಸಾಧಿಸಿದಾಗ ನಾವು ಬಾಹ್ಯದಲ್ಲಿ ಸಮನ್ವಯ ಸಾಧಿಸ್ಲಿಕ್ಕಾಗತ್ತೆ. ನಾವು ಬಾಹ್ಯದಲ್ಲಿ ಸಮನ್ವಯತೆಯನ್ನು ನಾವು ಕಂಡುಕೊಂಡಾಗ ನಾವೆಲ್ಲರೂ ಈ ದಿನದಲ್ಲಿ ನಾವು ನೋಡಿದ್ದೇವೆ, ಭಾಳ ಒಂದು ಅರ್ಥಪೂರ್ಣವಾದಂತಹ ಒಂದು ಸಂದೇಶ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸಮನ್ವಯತ ಅಂತ ಹೇಳಿದ್ರೆ ಅಕ್ಸೆಪ್ಟೆನ್ಸ್. ಪ್ರತಿಯೊಂದು ಮತ ಪಂಥ ಧರ್ಮಗಳು ಸಹ ಸತ್ಯ ಅಂತ ಹೇಳ್ತಕ್ಕಂಥದ್ದನ್ನು ನಾನು ನಂಬುವಂಥದ್ದು. ಕೇವಲ ನಂಬುವಂಥದ್ದು ಮಾತ್ರ ಅಲ್ಲ, ಅದನ್ನು ಗೌರವಿಸುವಂಥದ್ದು. ಡಿಫ್ರೆನ್ಸ್ ಇಲ್ಲ ಅಂತಲ್ಲ, ಡಿಫ್ರೆನ್ಸ್ ಇದೆ, ದೇರ್ ಇಸ್ ಅ ಡಿಫ್ರೆನ್ಸ್, ಬಟ್ ಅಲಾಂಗ್ ವಿತ್ ದಟ್ ವಿ ರೆಸ್ಪೆಕ್ಟ್ ಈಚ್ ಅದರ್ ಅಂತ ಹೇಳ್ತಕ್ಕಂಥ ಸಂದೇಶವನ್ನು ಸ್ವಾಮಿ ವಿವೇಕಾನಂದರು ಭಾಳ ಹಿಂದೆಯೇ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಿತ್ರರೇ, ನಾವು ಆಲೋಚನೆ ಮಾಡಬೇಕಾಗಿರುವಂಥದ್ದು ಈ ದಿನದಲ್ಲಿ ಸಮನ್ವಯತೆ ಕೇವಲ ಸಮನ್ವಯತೆ ಮಾತ್ರವಲ್ಲ, ಸ್ವೀಕಾರ ಕೂಡ ನಮಗೆ ಬೇಕು. ಭಾಳ ಹಿಂದೆ ಎಲ್ಲ ನಾನು ಇತಿಹಾಸವನ್ನು ಮತ್ತು ತತ್ವಶಾಸ್ತ್ರವನ್ನು ಓದಿದಾಗ ಸಾಕಷ್ಟು ಮಹಾತ್ಮರು ಮತ್ತು ಮಹನೀಯರು ನನಗೆ ಪ್ರೇರಣೆಯನ್ನು ಸದಾ ಕೊಡ್ತಾ ಇರ್ತಾರೆ ಈ ಸಮನ್ವಯತೆಯ ಕುರಿತಾಗಿ ಮತ್ತು ಸ್ವೀಕಾರದ ಕುರಿತಾಗಿ. ಉಪನಿಷತ್ತುಗಳಿಗೋಸ್ಕರ ಇಡೀ ಜೀವನವನ್ನೇ ಕೊಟ್ಟಂತಹ ದರಾಶಿಕೋ ನನಗೆ ಪ್ರೇರಣೆ ಆಗ್ತಾರೆ. ಸಮನ್ವಯತೆಗೋಸ್ಕರ ಸಂದೇಶವನ್ನು ಸಾರಿದಂತಹ ಕಬೀರರು ನನಗೆ ಪ್ರೇರಣೆ ಆಗ್ತಾರೆ. ಶಿಶುನಾಳ ಶರೀಫರು ನನಗೆ ಪ್ರೇರಣೆ ಆಗ್ತಾರೆ. ಡಾಕ್ಟರ್ ಕಲಾಮರು ನಮಗೆ ಪ್ರೇರಣೆ ಆಗ್ತಾರೆ, ಆಗಬೇಕು. ಮತ್ತು ಈ ಇತ್ತೀಚೆಗೆ ನಮ್ಮನ್ನು ಬಿಟ್ಟು ಅಗಲಿದ ಇಬ್ರಾಹಿಂ
ಸುತಾರ್ ಅವರು ಸಹ ನಮಗೆ ಪ್ರೇರಣೆ ಆಗ್ತಾರೆ. ಅವರೊಂದು ಪದ್ಯ ಬಹಳ ಸುಂದರವಾಗಿದೆ, ಅದನ್ನು ಹೇಳುವ ಮುಖಾಂತರ ನನ್ನ ಮಾತನ್ನು ಮುಗಿಸ್ತೇನೆ. ನೀವು ಸಹ ಧ್ವನಿಗೂಡಿಸ್ಬೋದು, ಆಮೇಲೆ ಒಂದು ಸತಿ ಹೇಳ್ತೇನೆ ಮತ್ತೆ ನೀವು ಕೇಳಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಕ್ಲಾಪ್ ಹೊಡಿಬೋದಾ? ಒಂದು ನಿಮಿಷ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒನ್ಸ್ ಅಗೇನ್. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದ ಆದ ಮಡಕೆ ಮಣ್ಣಿಗನ್ಯವೇ, ಮಣ್ಣಿನಿಂದ ಆದ ಮಡಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನಗನ್ಯವೇ. ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ, ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮೆಲ್ಲರಲ್ಲಿ ಭೇದ ಭಾವ ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಧನ್ಯವಾದಗಳು, ನಮಸ್ಕಾರ. ಇಫ್ತಾರ್ ಮುಸ್ಸಂಜೆ ಎನ್ನುವ ಆಕರ್ಷಕವಾದ ಒಂದು ಕಾರ್ಯಕ್ರಮದ ಸಭಾಂಗಣದಲ್ಲಿ ಸೌಹಾರ್ದತೆಯನ್ನು ಸಾರಲು ಸಂಗಮಿಸಿರುವ ಎಲ್ಲ ಪ್ರೀತಿಪಾತ್ರರಾದ ಸಹೋದರ ಸಹೋದರಿಯರೇ, ಇವತ್ತು ಜಗತ್ತಲ್ಲಿ ಅತ್ಯಂತ ಹೆಚ್ಚಾಗಿ ತಪ್ಪು ಭಾವಿಸಲ್ಪಟ್ಟ ಒಂದು ಧರ್ಮದ ಪ್ರತಿನಿಧಿ ಎಂಬ ನೆಲೆಯಲ್ಲಿ ವಿಶೇಷವಾಗಿ ನಮ್ಮ ಕಾರ್ಯಕ್ರಮ ನಿರ್ವಾಹಕರು ಶ್ರೀ ಅರವಿಂದ್ ಚೊಕ್ಕಾಡಿಯವರು ಒಂದು ವಿಶೇಷವಾದ ಒಂದು ಪಾಯಿಂಟನ್ನು ಎತ್ತಿ ಹೇಳಿ ಒಂದು ಕಾರ್ಯಕ್ರಮದ ವೇದಿಕೆಗೆ ಮಂಟಪಕ್ಕೆ ನನ್ನನ್ನು ಆಹ್ವಾನಿಸಿದ್ದಾರೆ. ದಿವಸಗಳ ಹಿಂದೆ ಒಂದು ಸಭೆಯಲ್ಲಿ ಕರ್ನಾಟಕದ ಸನ್ಮಾನ್ಯ ಗೃಹ ಸಚಿವರಿದ್ದರು. ಅವರು ತನ್ನ ಭಾಷಣದಲ್ಲಿ ಹೇಳಿದರು, ಬಹಳಷ್ಟು ಕಾರ್ಯಕೆಲಸಗಳ ಒತ್ತಡ ನನಗಿತ್ತು, ಆದರೆ ಮುಸ್ಲಿಂ ಧರ್ಮಗುರುವಿನ ಮಾತನ್ನು ಕೇಳಿಯೇ ಹೋಗ್ತೀನಿ ಅನ್ನೋ ನಿಟ್ಟಿನಲ್ಲಿ ನಾನಿಲ್ಲಿ ಸ್ವಲ್ಪ ಸಮಯವನ್ನು ಬಳಸಿಕೊಂಡು ಕುಳಿತುಕೊಂಡೆ ಅಂತ ಹೇಳ್ತಾಯಿದ್ರು. ಮುಸಲ್ಮಾನರು ಮಾತನಾಡುವಾಗ ಎಲ್ರಿಗೊಂದು ಕುತೂಹಲ, ಎಲ್ಲಿ ಅವರೊಂದು ಹಿಂಸೆಗೆ ಸಂಘರ್ಷಕ್ಕೆ ಕರೆ ಕೊಡ್ತಾರೋ, ಅವರ ಭಾಷಣ ಆದಮೇಲೆ ಏನಾದರೂ ಒಂದು ಸಂಘರ್ಷ ಇಲ್ಲಿ ಎದ್ದೇಳಿ ಬಿಡ್ತದೋ ಎನ್ನುವಂಥ ಒಂದು ಭಯ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಶುರುವಾದ ಒಂದು ವಿಶೇಷವಾದ ವಿಶಿಷ್ಟವಾದ ವಿಚಿತ್ರವಾದ ವಿಲಕ್ಷಣವಾದ ಒಂದು ಸನ್ನಿವೇಶದಲ್ಲಿ ನಾವಿತ್ತು ಬದುಕುತ್ತಾ ಇದ್ದೇವೆ. ಈ ಜಗತ್ತಲ್ಲಿ ಅತ್ಯಂತ ಹೆಚ್ಚಾಗಿ ನಾವು ಕಾಡುವಂಥ ಒಂದು ಭಾವನೆ ಅಂತ ಹೇಳಿದರೆ ಹಸಿವು. ಹಸಿವಿಗೆ ಯಾವುದೇ ಜಾತಿ ಮತ ಭೇದಗಳಿಲ್ಲ. ಇಸ್ಲಾಮಿನ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳಿದರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಕುದುರೆ ಮೇಲೆ ಬಂದುಕೊಂಡು ನಿಮ್ಮಲ್ಲಿ ಯಾರಾದರೂ ಅನ್ನವನ್ನು ಕೇಳಿದರೂ ಕೂಡ ಅವನಿಗೆ ಅನ್ನವನ್ನು ಕೊಡು, ಯಾಕೆಂದರೆ ಹಸಿವಿಗೆ ಬೇರೆ ಯಾವುದೇ ಜಾತಿ ಮತ ಧರ್ಮ ಇಲ್ಲ. ಆ ಹಸಿವನ್ನು ಸಹಿಸುವ ಮೂಲಕ ಈ ಜಗತ್ತಲ್ಲಿರುವ ಎಲ್ಲ ಭಾವ ಭೇದಗಳನ್ನು ಒಳಗೊಂಡು ಒಬ್ಬ ಸಾರ್ವಜನಿಕ ಮನುಷ್ಯನಾಗಿ, ಒಬ್ಬ ಯೂನಿವರ್ಸಲ್ ಮನುಷ್ಯನಾಗಿ ಬಾಳುವಂಥ ಒಂದು ಟ್ರೈನಿಂಗನ್ನು ಇಸ್ಲಾಂ ಮನುಷ್ಯನಿಗೆ ಕೊಡ್ತಾ ಇದೆ. ಇಸ್ಲಾಮಿನ ವಿಶ್ವಾಸಗಳು, ಇಸ್ಲಾಮಿನ ಆಚಾರಗಳು, ಇಸ್ಲಾಮಿನ ಕರ್ಮಗಳು, ಇಸ್ಲಾಮಿನ ಅನುಷ್ಠಾನಗಳು ಇವತ್ತು ಕೆಲವರಿಗೆ ಆತಂಕ. ಈ ಒಂದು ಶುದ್ಧವಾದ ವಾತಾವರಣದಲ್ಲಿ ಆಲದ ಮರದ ಅಡಿಯಲ್ಲಿ ಕೇವಲ ಹಣ್ಣು ಹಂಪರುಗಳನ್ನು ಕೊಟ್ಟು ಇಫ್ತಾರ್ ಮಾಡುವ ಸಂದರ್ಭಗಳಲ್ಲೂ ಕೂಡ ನಮ್ಮ ಸಂಘಟಕರಾದಂಥ ವಕೀಲರಿಗೆ ಕಾಲ್ ಬಂದಿದೆ. ಯಾಕೆಂತ ಹೇಳಿದರೆ ಆತಂಕದಿಂದ ಜನರನ್ನು ಕಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಹತ್ತಿರವಿದ್ದು ದೂರ ನಿಲ್ಲುವೆವು, ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಡಾಕ್ಟರ್ ಶಿವರುದ್ರಪ್ಪ ಭಾಳ ಸುಂದರವಾಗಿ ಮಾರ್ಮಿಕವಾಗಿ ಮಾತನ್ನು ಹೇಳಿದ್ದಾರೆ. ಸಹೋದರೇ, ನೀವು ಯೋಚನೆ ಮಾಡಬೇಕು, ಜಗತ್ತಲ್ಲಿ ಇಸ್ಲಾಂ ಎನ್ನುವುದು ಸಾವಿರಾರು ವರ್ಷಗಳಿಂದ ಇರುವಂಥ ಒಂದು ದೇಶ. ಧರ್ಮ. ಕುರಾನ್ ಅವತೀರ್ಣಗೊಂಡ ತಿಂಗಳಿದು. ನಿನ್ನೆ ನಮಗೆ ರಂಜಾನಲ್ಲಿ 27ನೇ ದಿನ, ಇದು 27ನೇ ಉಪವಾಸ ನಮ್ಮದು. 28, 29 ಆದಮೇಲೆ ಕ್ಲೋಸ್ ಆಗ್ತದೆ, ಕೆಲವೊಮ್ಮೆ 30 ಸಿಗ್ತದೆ. ನಿನ್ನೆಗೆ ಕುರಾನ್ ಅವತೀರ್ಣಗೊಂಡು 1456 ವರ್ಷ ಆಯಿತು. ನಮ್ಮ ಮಟ್ಟಿಗೆ ಹೇಳೋದಾದರೆ ಮದೀನಾ ಮಸೀದಿಯಲ್ಲಿ ಹೋಗಿ 2 ರಕಾತ್ ನಮಾಜ್ ಮಾಡೋದು ಅಂತ ಹೇಳಿದರೆ ಅದಕ್ಕಿಂತ ಪುಣ್ಯವಾದ ಒಂದು ಜಾಗ ಬೇರೆ ಯಾವುದೂ ಇಲ್ಲ. ಮುಸಲ್ಮಾನರ ವಿಶ್ವಾಸ ಅದು.
ಅದೇ ಪೈಗಂಬರು ಹೇಳ್ತಾರೆ, ನನ್ನ ಮಸೀದಿಯಲ್ಲಿ 1 ತಿಂಗಳ ಕಾಲ ನೀವು ಇಲ್ಲಿ ಭಜನೆ ಮಾಡುವುದಕ್ಕಿಂತ ಶ್ರೇಷ್ಠವಾದದ್ದು ನಿಮ್ಮ ಒಬ್ಬ ಸಹೋದರ ಅಹ್ ಅಂದರೆ ಮುಸ್ಲಿಂ ಅಂತ ಅದಕ್ಕೆ ಅರ್ಥ ಇಲ್ಲ. ನಿಮ್ಮ ಒಬ್ಬ ಸಹೋದರನ ಕೈ ಹಿಡಿದುಕೊಂಡು ಆತನ ಅಗತ್ಯದ ಈಡೇರಿಕೆಗಾಗಿ 10 ಸ್ಟೆಪ್ ನಡೆದರೆ ನನ್ನ ಮಸೀದಿಯಲ್ಲಿ 1 ತಿಂಗಳ ಕಾಲ ನೀವು ಮಾಡುವ ಆರಾಧನೆಗಿಂತ ಅದು ಶ್ರೇಷ್ಠ ಅಂತ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾರಿದ್ದಾರೆ. ಅದೇ ರೀತಿ ಇಸ್ಲಾಮನ್ನು ನಾವು ಹೇಳುವಾಗಲೂ ಕೂಡ ಯಾವುದೇ ಉಗ್ರವಾದ ಮೀನ್ಸ್ ಇದೆಲ್ಲ ಅರಬ್ ಕಂಟ್ರಿಗಳಲ್ಲಿ ISIS ಎನ್ನುವಂಥ ಒಂದು ಸಂಘಟನೆ ಉಂಟು. ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಾ ನಿಮಗೆ? ಅವರು ಮುಸ್ಲಿಮೇತರ ಜನರನ್ನು ತರ್ತಾರೆ, ಅವರ ಕಣ್ಣಿಗೆ ಬಟ್ಟೆಯನ್ನು ಕಟ್ತಾರೆ, ಅವರಿಗೆ ಶೂಟ್ ಮಾಡ್ತಾರೆ, ಅವರನ್ನು ಜೀವಂತವಾಗಿ ದಹಿಸ್ತಾರೆ. ಆಗ ಅಲ್ಲಾಹು ಅಕ್ಬರ್ ಅಂತ ಘೋಷಣೆಗಳನ್ನು ಕೂಗ್ತಾರೆ. ಈ ವಿಡಿಯೋ ಕ್ಲಿಪ್ ಕಂಡಂಥ ಒಬ್ಬ ಮುಸ್ಲಿಮೇತರ ಮನುಷ್ಯ ಏನು ಮಾಡ್ತಾನೆ, ಇದನ್ನು ಕಂಡು ಇಸ್ಲಾಮಿನ ಬಗ್ಗೆ ಅಸಹನೆಯಿಂದ ಕುದಿಯುತ್ತಾ ಅವನು ಈ ಮಂಗಳೂರಿನಲ್ಲಿ ಉಳ್ಳಾಳದಲ್ಲಿ ಇಲ್ಲೆಲ್ಲ ಯಾತ್ರೆ ಹೋಗುವಂಥ ಸಂದರ್ಭದಲ್ಲಿ ಬಾಂಗ್ ಹೇಳ್ತದೆ ಮಸೀದಿಯಿಂದ. ಅಲ್ಲೂ ಕೂಡ ಅಲ್ಲಾಹು ಅಕ್ಬರ್ ಇವರೆಲ್ಲ ಒಂದೇ, ಇವರ ಸಿದ್ಧಾಂತದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಮುಸಲ್ಮಾನರ ಮೇಲೆ ವ್ಯಾಪಕವಾದಂತಹ ಅಸಹಿಷ್ಣುತೆಗಳು, ಅಸಹನೆಗಳು ಬರಲಿಕ್ಕೆ ಕಾರಣ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ಸಮಯದ ಕೊರತೆ ಇರುವುದರಿಂದ ಒಂದು ಮಾತನ್ನು ಮಾತ್ರ ಹೇಳ್ತೇನೆ. ಪರಸ್ಪರ ಅರಿಯುವಂಥ ಪ್ರಯತ್ನಗಳನ್ನು ಮಾಡಿದಾಗ, ಮಾತುಗಳ ಮೂಲಕ ಸೌಹಾರ್ದ ಸಮ್ಮೇಳನಗಳು, ಸಾವಿರಾರು ಸೌಹಾರ್ದ ಸಮ್ಮೇಳನಗಳಲ್ಲಿ ಭಾಷಣ ಮಾಡಿದ್ದೇನೆ. ಆದರೆ ನಾನೊಂದು 20-30 ವರ್ಷಗಳಿಂದ ಭಾಷಣವನ್ನು ಪ್ರಾರಂಭ ಮಾಡಿದೆ. ಆಗ ಇದ್ದಷ್ಟು ಸೌಹಾರ್ದ ಸಮ್ಮೇಳನ ಈಗ ಇಲ್ಲವೇ ಇಲ್ಲ. ಯಾರೂ ಸೌಹಾರ್ದ ಸಮ್ಮೇಳನ ಮಾಡೋದಿಲ್ಲ. ನಮ್ಮ ಉರುಸುಗಳಲ್ಲಿ ಮಾತ್ರ ಕೆಲವು ಸೌಹಾರ್ದ ಸಮ್ಮೇಳನ ಮಾಡ್ತಾರೆ. ಉಳ್ಳಾಳದಲ್ಲಿ ಇತ್ತು, ನಾವು ಹೋಗಿದ್ದೆವು. ಯಾರು ಇರ್ತಾರೆ? ಬ್ಯಾರಿಗಳು, ಸಾಬರು ಮಾತ್ರ ಮುಂಭಾಗದಲ್ಲಿ ಇರ್ತಾರೆ, ಬೇರೆ ಯಾರೂ ಇರುವುದಿಲ್ಲ. ಯಾರಿಗೂ ಸೌಹಾರ್ದ ಬೇಡ ಇವತ್ತು. ಈ ರೀತಿ ನಮ್ಮ ಈ ಆಧುನಿಕ ಕಾಲಘಟ್ಟದ ನ್ಯೂ ಜನ್ರೇಷನ್ ಮನಸ್ಸನ್ನು ಸಂಪೂರ್ಣವಾಗಿ ಏನು ಮಾಡಿದೆ ಅಂತ ಹೇಳಿ ಬರುವುದಿಲ್ಲ. ಅದಕ್ಕೆ ಮಾತುಗಳಿಲ್ಲ. ಅಷ್ಟೊಂದು ಕೆಟ್ಟ ರೀತಿಯಲ್ಲಿ ಅಸಹನೆಯನ್ನು ಅವರಿಗೆ ತುರುಕಿಸಿ ಈ ಜಗತ್ತು ಇವತ್ತು ಅನುಭವಿಸುವ ಅತ್ಯಂತ ದೊಡ್ಡ ಒಂದು ಕೆಟ್ಟ ಒಂದು ವಿಚಾರ ಅದನ್ನು ಇಂಟಾಲರೆನ್ಸ್, ಅಸಹಿಷ್ಣುತೆ, ಅದನ್ನು ತುಂಬಿಸಿ ನವ ತಲೆಮಾರು ಇವತ್ತು ಯಾರನ್ನು ಪ್ರೀತಿಸದ, ಯಾರನ್ನು ಅಂಗೀಕರಿಸದ, ಯಾರನ್ನು ಗೌರವಿಸದ ಒಂದು ವಿಚಿತ್ರವಾದ ಮನುಷ್ಯ ಜೀವಿಗಳಾಗಿ ಪರಿವರ್ತನೆ ಮಾಡುವ ಶ್ರಮಗಳೊಂದು ಭಾಗದಲ್ಲಿ ನಡೆಯುವಾಗ ನಮ್ಮ ಉಳೆಪ್ಪಾಡಿಯವರು ಅನೇಕ ಕಾಲಗಳಿಂದ ಅವರನ್ನು ಕೇಳಿದ್ದೆ, ನೋಡುವಂಥ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ಸಿಕ್ತು. ಮಂಗಳೂರೊಬ್ಬ ಲೀಡಿಂಗ್ ಅಡ್ವೊಕೇಟ್ ಅವರು, ಅವರ ಅಡ್ವೊಕೇಟ್ಗಳ ತಂಡವೇ ಇಲ್ಲಿ ಬಂದಿದೆ. ಸರ್, ನೀವೆಲ್ಲ ಒಟ್ಟು ಸೇರಿಸಿಕೊಂಡು ಭಾರತವನ್ನು ರಕ್ಷಿಸುವಂಥ ಪ್ರಯತ್ನಗಳನ್ನು ಮಾಡಬೇಕು. ನಮ್ಮ ಭಾರತ ಅಪಾಯದಲ್ಲಿದೆ. ಶತಮಾನಗಳಿಂದ ಹಾದು ಬಂದ ಭಾರತ ಇದು ಅಪಾಯದಲ್ಲಿದೆ. ಯುನಾನ್ವ ಮಸ್ರವ ರೋಮಾ ಸಬ್ ಮಟ್ಗೇ ಜಹಾನ್ಸೆ ಅಬ್ ತಕ್ ಮಗರ್ ಹೆ ಬಾಕಿ ನಾಮೋ ನಿಶಾನ್ ಹಮಾರ. ಇಕ್ಬಾಲ್ ಹೇಳಿದ್ದಾರೆ. ತರಾನೆ ಹಿಂದಿ ಎನ್ನುವ ಸಾರೇ ಜಹಾನ್ಸ ಅಚ್ಚ ಹಿಂದೂ ಸಿತಾನ್ ಹಮಾರ ಹಾಡಿದಂತಹ ರಾಷ್ಟ್ರಭಕ್ತಿ ಗೀತೆಯನ್ನು ಹಾಡಿದ ಇಕ್ಬಾಲ್ ಹೇಳಿದ್ದಾರೆ. ಶತಮಾನಗಳಲ್ಲಿ ಅವರು ಕೇಳ್ತಾ ಇದ್ದಾರೆ, ಎಲ್ಲಿ ಹೋಯಿತು ಯವನರ ಸಂಸ್ಕಾರ, ಎಲ್ಲಿ ಹೋಯಿತು ಗ್ರೀಕರ ಸಂಸ್ಕಾರ, ಎಲ್ಲಿ ಹೋಯಿತು ಈಜಿಪ್ಷಿಯನರ ಪಿರಮಿಡ್ಗಳ ಸಂಸ್ಕಾರ, ಎಲ್ಲಿ ಹೋಯಿತು ಈ ರೀತಿ ರೋಮನ್ನರ ಸಂಸ್ಕಾರ. ಎಲ್ಲವೂ ಕೂಡ ಕಾಲಘಟ್ಟದ ಶೀಘ್ರವಾದ ಪ್ರವಾಹದಲ್ಲಿ ಸಿಲುಕಿ ಕೊಚ್ಚಿ ಹೋಯಿತು. ಆದರೆ ಇವತ್ತು ನಮ್ಮ ಚಿಹ್ನೆ ಮತ್ತು ನಮ್ಮ ನಾಮಗಳನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಅದು ಇನ್ನೂ ಕೂಡ ಸಾಧ್ಯವಾಗಬಾರದು, ಅದು ಉಳಿಸಬೇಕು. ಈ ನಿಟ್ಟಿನಲ್ಲಿ ಎಲ್ಲರಿಗೂ 8 ನಿಮಿಷ ಕೊಟ್ಟು ಸನ್ಮಾನ್ಯ ವಕೀಲರು ನನಗೆ 15 ನಿಮಿಷ ಅವಕಾಶವನ್ನು ಮೊದಲೇ ಹೇಳಿದರು. ಆದ್ದರಿಂದ 15 ನಿಮಿಷ ಮುಗೀತಾ ಬಂತು. 47ಕ್ಕೆ ಇನ್ನು ಕೇವಲ 17 ನಿಮಿಷಗಳಲ್ಲಿ ಉಪವಾಸ ತೊರೆಯುವಂಥ ಒಂದು ಸನ್ನಿವೇಶ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಗಳಾಗಿ ಸಹಿಷ್ಣುತೆಯಿಂದ ನಮ್ಮ ಕಾರ್ಯಕ್ರಮಗಳನ್ನು, ವಿಚಾರಗಳನ್ನು ಆಲಿಸಲಿಕ್ಕೆ, ಅರ್ಥ ಮಾಡಿಕೊಳ್ಳಲಿಕ್ಕೆ, ಪರಸ್ಪರ ಮಾತಿನ ಮೂಲಕ ನಮ್ಮೆಡೆಯಲ್ಲಿರುವಂತಹ ಕಂದಕಗಳನ್ನು ನಿವಾರಿಸಲಿಕ್ಕೆ ಪ್ರಯತ್ನಪಟ್ಟಂತಹ ಈ ಆಲದ ಮರದ ಅಡಿಯ ಒಂದು ಸಮಾವೇಶ, ಇದೊಂದು ಅರ್ಥಪೂರ್ಣವಾದ ಭಾರತವನ್ನು ಕಟ್ಟುವ ಒಂದು ಮುನ್ನುಡಿ ಅಂತ ಈ ಸಂದರ್ಭ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಮಾತಿನಿಂ ಹಗೆಗೊಲೆಯು, ಮಾತಿನಿಂ ನಗೆಹೊಲೆಯು, ಮಾತಿನಿಂ ಸರ್ವ ಸಂಪದೋಲೋಗಕ್ಕೆ ಮಾತೆ ಮಾಣಿಕ್ಯವು. ಮಾತಿನ ಮೂಲಕ ನಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿಕೊಂಡು ಉಜ್ವಲವಾದ ಒಂದು ನಾಡನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯವಾಗಲಿ. ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನು, ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು, ಹೊಸನೆತ್ತರು ಕೂಕ್ಕಿ ಆರಿ ಹೋಗುವ ಮುನ್ನ, ಹರೆಯದ ಈ ಮಾಂತ್ರಿಕನ ಮಾಟ ಮಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು. ಜೈ ಹಿಂದ್, ಜೈ ಭಾರತ್, ಜೈ ಜಗತ್. ವಸ್ಸಲಾಮ್ ಅಲೈಕುಂ. ನಾದಾ ಮಣಿನಾಲ್ಕೂರು ಅವರು ಅವರ ಕತ್ತಲ ಹಾಡನ್ನು ಹಾಡಲಿಕ್ಕಿದ್ದಾರೆ, ಅದನ್ನು ಕೇಳೋಣ. ಉಚ್ಛ್ವಾಸ ನಿಶ್ವಾಸಗಳ ಓಂಕಾರವಿದೆ, ಅಲ್ಲಿದ್ದಾನೆ ರಾಮ, ಅಲ್ಲಿದ್ದಾನೆ ಈಶ. ಅಲ್ಲಿ ರಾಮನಿದ್ದಾನೆ, ಅಲ್ಲಿ ಸೀತೆ ಇದ್ದಾಳೆ, ಅಲ್ಲಿ ಈಶನಿದ್ದಾನೆ, ಅಲ್ಲಿ ಗೌರಿ ಇದ್ದಾಳೆ.
ನಮ್ಮ ಎಲುಬಿನ ಹಂದರದೊಳಗೊಂದು ಮಸೀದಿ ಇದೆ. ಆಗೋ ಮೇಲೆ ನೋಟ ನಕ್ಷತ್ರ, ಕಣ್ಣಲಗೆ ಚಂದಿರ. ಅಲ್ಲಿದ್ದಾನೆ ಅಲ್ಲ, ಅಲ್ಲಿದ್ದಾಳೆ ಅಲ್ಲ, ಅಲ್ಲಿ ಅಲ್ಲ ಇದ್ದಾನೆ, ಅಲ್ಲಿ ಅಲ್ಲ ಇದ್ದಾಳೆ, ಅಲ್ಲಿ ಅಲ್ಲ ಇದ್ದಾನೆ, ಅಲ್ಲಿ ಅಲ್ಲ ಇದ್ದಾಳೆ. ನಮ್ಮ ಎಲುಬಿನ ಹಂದರದೊಳಗೊಂದು ಈ ಗರ್ಜೆ ಇದೆ. ಅಲ್ಲಿದೆ ಕಶೀರು ಹೆಗಲ ಮೂಳೆಗಳಿಂದಾದ ಶಿಲುಬೆ. ಅಲ್ಲಿದ್ದಾನೆ ನಮಗಾಗಿ ಮೊಳೆ ಜಡಿಸಿಕೊಂಡು ನಿತ್ಯ ಮರುಗುವ ಯೇಸು ಕ್ರಿಸ್ತ, ಕ್ರಿಸ್ತ ಕ್ರಿಸ್ತ ಕ್ರಿಸ್ತ. ಅಲ್ಲಿ ಯೇಸು ಇದ್ದಾನೆ, ಅಲ್ಲಿ ಮೇರಿ ಇದ್ದಾಳೆ, ಅಲ್ಲಿ ಯೇಸು ಇದ್ದಾನೆ, ಅಲ್ಲಿ ಮೇರಿ ಇದ್ದಾಳೆ. ಮಸ್ತಿಷ್ಕದೊಳಗೆ ಸ್ತೂಪಗಳು, ಅಸ್ಥಿಯೊಳಗದಿಷ್ಟೋ ಬಸದಿಗಳು. ಸದಾ ಸ್ವಸ್ಥವಾಗಿರುವ ಬುದ್ಧನಿದ್ದಾನೆ, ಮಹಾವೀರನಿದ್ದಾನೆ. ಅಲ್ಲಿ ಬುದ್ಧ ಇದ್ದಾನೆ, ಮಹಾವೀರನಿದ್ದಾನೆ. ಅಲ್ಲಿ ಬುದ್ಧ ಇದ್ದಾನೆ, ಮಹಾವೀರನಿದ್ದಾನೆ. ರಕ್ತ ಮಾಂಸದ ದೇಹಗಳುರುಳಿದವು, ದೇಗುಲಗಳುಳಿದಿವೆ. ನಮ್ಮ ಎಲುಬಿನ ಹಂದರದೊಳಗೆ ಬೆಚ್ಚನೆಯ ಭಕ್ತಿ ಪಂಜರದೊಳಗೆ. ಅಲ್ಲಿ ಅಕ್ಕ ಇದ್ದಾಳೆ, ಮಹಾದೇವಿ ಇದ್ದಾಳೆ. ಅಲ್ಲಿ ಅಣ್ಣ ಇದ್ದಾನೆ, ಬಸವಣ್ಣ ಇದ್ದಾನೆ. ಅಲ್ಲಿ ಅಮ್ಮ ಇದ್ದಾಳೆ, ಮಾರಮ್ಮ ಇದ್ದಾಳೆ. ಅಲ್ಲಿ ಅಪ್ಪ ಇದ್ದಾನೆ, ಮೌನಪ್ಪ ಇದ್ದಾನೆ. ಅಲ್ಲಿ ಅಜ್ಜ ಇದ್ದಾನೆ, ಕೊರಗಜ್ಜ ಇದ್ದಾನೆ. ಗಾನದನು ಇದ್ದಾನೆ, ಕಟದನು ಇದ್ದಾನೆ. ಅಲ್ಲಿ ಕೋಟಿ ಇದ್ದಾನೆ, ಚಿನ್ನಯ್ಯನೂ ಇದ್ದಾನೆ. ಕಬೀರನಿದ್ದಾನೆ, ಕನಕದಾಸನಿದ್ದಾನೆ. ಅಲ್ಲಿ ಮಾರಿ ಇದ್ದಾಳೆ, ಅಲ್ಲಿ ಮೇರಿ ಇದ್ದಾಳೆ. ಅಲ್ಲಿ ಅಮ್ಮ ಇದ್ದಾಳೆ, ಅಲ್ಲಿ ಉಮ್ಮ ಇದ್ದಾಳೆ. ಅಲ್ಲಿ ಮಾರಿ ಇದ್ದಾಳೆ, ಅಲ್ಲಿ ಮೇರಿ ಇದ್ದಾಳೆ. ಅಲ್ಲಿ ಅಮ್ಮ ಇದ್ದಾಳೆ, ಅಲ್ಲಿ ಉಮ್ಮ ಇದ್ದಾಳೆ. ತತ್ವಪದ ದಾರಿಯ ಹಾಡು. ಏಕಾಂಗಿಯಾಗಿ ಹೊರಡು, ಯಾರಾದರೂ ಸಿಕ್ಕರು. ಏನನ್ನು ಬಯಸದೆ ಹೊರಡು, ಬೇಕಾದುದು ಸಿಕ್ಕೀತು. ದಾರಿ ತೊರೆದು ನಡೆ, ಬಯಲು ದಕ್ಕೀತು. ಗುರಿಯಿಲ್ಲದೆ ಹೊರಡು, ಅರಿವಿನ ಗುರುವು ಸಿಕ್ಕರು. ಅರಿವಿನ ಗುರುವು ಸಿಕ್ಕರು. ಏಕಾಂಗಿಯಾಗಿ ಹೊರಡು, ಯಾರಾದರೂ ಸಿಕ್ಕರು. ಯಾರಾದರೂ ಸಿಕ್ಕರು. ನದಿಯ ಜಾಡು ಹಿಡಿ, ಕಡಲಾಗಬಹುದು.
ಮರಳ ತೊರೆ ಮಹಾಮನೆ ಕಂಡೇತು ಸಾವನ್ನು ಹುಡುಕಿ ನಡೆ ಬದುಕು ಸಿಕ್ಕಿಯೇತು ಅಹಿಂಸೆಯ ಅಸ್ತ್ರ ತೊಡು ಜಗವೇ ಶರಣಾದೀತು ನಿನ್ನ ವಿರುದ್ಧ ನೀ ಹೋರಾಡು ಗೆದ್ದರೆ ಸಂತನಾಗುವೆ ನೀ ಗೆದ್ದರೆ ಸಂತಳಾಗುವೆ ನೀ ಏಕಾಂಗಿಯಾಗಿ ಹೊರಡು ಯಾರಾದರೂ ಸಿಕ್ಕರು ಯಾರಾದರೂ ಸಿಕ್ಕರು ಎದೆಯ ದನಿಯ ನುಡಿ ಹಾಡು ಬೆಳಗು ಆದೀತು ನುಡಿಗಿಡದಂತೆ ನಡೆ ಮಾಡಿದ್ದು ಬಾಳೀತು ಕರುಣೆಯ ಕಣ್ಣು ತೆರೆ ಸಮತೆ ಹೂವರಳೀತು ಬಯಲ ಕನ್ನಡಿಯಿಣಕು ದರ್ಶನವಾದೀತು ಯಾರ ನೆರಳು ಆಗದಿರು ಬ್ರಹ್ಮಾಂಡವಿ ನಿನ್ನೊಳಗೆ ಬ್ರಹ್ಮಾಂಡವಿ ನಿನ್ನೊಳಗೆ ಏಕಾಂಗಿಯಾಗಿ ಹೊರಡು ಯಾರಾದರೂ ಸಿಕ್ಕರು ಯಾರಾದರೂ ಸಿಕ್ಕರು ಗೆಲುವ ಬಯಸಾದಿರು ಸಹಜಕ್ಕೆ ಸೋಲಿಲ್ಲವೋ ಖಾಲಿಯಾಗಿ ಹೊರಡು ಜೋಳಿಗೆ ತುಂಬೇತು ತೆರೆದ ತೋಳಲ್ಲಿ ನಡೆ ಬೊಗಸೆ ಪ್ರೀತಿ ಸಿಕ್ಕಿಯೇತು ಪ್ರೇಮಕ್ಕೆ ಶರಣಾಗು ದಿವ್ಯವೇ ಸಂಭವಿಸಿತು ಎಲ್ಲವನ್ನೂ ಕಳಚಿಟ್ಟು ಹೊರಡು ಉಡಲು ಬೆಳಕೇ ಸಿಕ್ಕಿತು ಉಡಲು ഇരുളೇ ದಕ್ಕಿತು ಏಕಾಂಗಿಯಾಗಿ ಹೊರಡು ಯಾರಾದರೂ ಸಿಕ್ಕರು ಯಾರಾದರೂ ಸಿಕ್ಕರು ಯಾರು ಒಂಟಿಯಲ್ಲ ನೆರಳು ಹಿಂಬಾಲಿಸಿ ಯಾರು ಒಂಟಿಯಲ್ಲ ಸಾವು ಹಿಂಬಾಲಿಸಿ ನಡೆದಷ್ಟು ಹಾದಿ ಕಂಡಷ್ಟು ಬಯಲು ಅರಿತಷ್ಟು ಹಸಿವು ಒಳೆದಷ್ಟು ಅನಂತ ಹೊರಡು ಈಗಲೇ ಹೊರಡು ಹೊರಡು ಈಗಲೇ ಹೊರಡು ಗುಂಡಾದ ಭೂಮಿಯಲ್ಲಿ ಎಂದಾದರೂ ಸಿಕ್ಕೇ ಸಿಗುತ್ತೇವೆ ಗುಂಡಾದ ಭೂಮಿಯಲ್ಲಿ ಎಂದಾದರೂ ಸಿಕ್ಕೇ ಸಿಗುತ್ತೇವೆ ಮತ್ತೆ ಮತ್ತೆ ಸಿಕ್ಕೇ ಸಿಗುತ್ತೇವೆ ಎಂದಾದರೂ ಸಿಕ್ಕೇ ಸಿಗುತ್ತೇವೆ. ನನ್ನ ಜೊತೆಗೆ ಸಹಕರಿಸಿದ್ದು ಸುದರ್ಶನಾಚಾರ್ಯ ಜ್ಯೋತಿಗುಡ್ಡೆ. ಒಂದು ಅರ್ಥಪೂರ್ಣವಾದಂತಹ ಮುಸ್ಸಂಜೆ ಇಫ್ತಾರ್ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೇವೆ. ಈಗ ಅತಿಥಿಗಳಿಗೆ ಪುಸ್ತಕವನ್ನು ಕೊಟ್ಟು ಗೌರವಿಸಿ ಡಾಕ್ಟರ್ MSM ಝೈನಿ ಕಾಮಿಲ್ ಸಕಾಫಿ ಅವರಿಗೆ ಈಗ ಪುಸ್ತಕವನ್ನು ಕೊಟ್ಟು ಗೌರವಿಸ್ತಾರೆ. ಹಾಗೆ ಶ್ರೀ ರಂಜನ್ ಬೆಳ್ಳಿಪ್ಪಾಡಿ ಅವರಿಗೂ ಕೂಡ ಪುಸ್ತಕವನ್ನು ಕೊಟ್ಟು ಪ್ರೀತಿಯ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ರೆವರೆಂಡ್ M ಪ್ರಭುರಾಜ್ ಅವರಿಗೂ ಕೂಡ ಪ್ರೀತಿಯ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ
ಶ್ರೀಮಾನ್ ಮುನಿರಾಜ್ ರೆಂಜಾಲ ಅವರಿಗೂ ಕೂಡ ಗೌರವದ ಪುಸ್ತಕ ಪ್ರತಿಯನ್ನು ಅರ್ಪಿಸ್ತಾ ಇದ್ದಾರೆ. ಈಗ ಈ ಒಂದು ಅತ್ಯುತ್ತಮವಾದಂಥ ಒಂದು ವೇದಿಕೆಯನ್ನು ಕಲಾಕೃತಿಯ ರೀತಿಯಲ್ಲಿ ಮಾಡಿಕೊಟ್ಟಂಥ ಶ್ರೀಮಾನ್ ಗೋಪಾಡ್ಕರ್ ಅವರು ವೇದಿಕೆಗೆ ಬರಬೇಕು. ಅವರಿಗೆ ನಮ್ಮ ದಿನೇಶ್ ಹೆಗ್ಡೆ ಉಳೆಪಾಡಿ ಮತ್ತು ಅವರ ತಂಡದ ಪರವಾಗಿ ಪ್ರೀತಿಯ ಒಂದು ಪುಸ್ತಕವನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ. ಹಾಗೆ ಅವರ ತಂಡದ ನವೀನ್ ಅವರು, ಗೋಪಾಡ್ಕರ್ ಅವರ ತಂಡದ ನವೀನ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಚಂದವಾಗಿ ನಿರೂಪಣೆ ಮಾಡಿಕೊಟ್ಟಂತಹ ಶ್ರೀಮಾನ್ ಅರವಿಂದ ಚೊಕ್ಕಾಡಿಯವರು ವೇದಿಕೆಗೆ ಬರಬೇಕು. ಅವರಿಗೂ ಕೂಡ ದಿನೇಶ್ ಹೆಗ್ಡೆ ಉಳೆಪಾಡಿಯವರು ಇಡೀ ತಂಡದ ಪರವಾಗಿ ಪುಸ್ತಕ ಕೊಟ್ಟು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಬಂಧುಗಳೇ, ಈ ಒಂದು ಕಲ್ಪನೆ ಅತ್ಯುತ್ತಮವಾದದ್ದು. ಬಹುಶಃ ಇಡೀ ಮಂಗಳೂರಿನಲ್ಲಿ ನಡೆದಂತಹ ಇಫ್ತಾರ್ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾದಂಥ ಒಂದು ಇಫ್ತಾರ್ ಕಾರ್ಯಕ್ರಮ ಈ ಮುಸ್ಸಂಜೆಯ ಇಫ್ತಾರ್. ಅದರಲ್ಲಿಯೂ ಕೂಡ ಸಹಕಾರ ನ್ಯಾಯಕೂಟದ ಇಫ್ತಾರ್ ಅಂತ ನಾನು ಯಾವುದೇ ಒಂದು ಬಿಡೆ ಇಲ್ಲದೆ ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ರೀತಿಯಾದಂಥ ರಾಜಕೀಯ ಅಥವಾ ಇನ್ನೊಂದು ಉದ್ದೇಶ ಇಲ್ಲದೆ ಶಾಂತಿಯ ಸೌಹಾರ್ದತೆ ಪ್ರತೀಕವಾಗಿ ಒಂದು ಇದನ್ನು ಆಯೋಜಿಸಿದ್ದಾರೆ. ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಎಲ್ರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ. ಆಜಾನ್ ಆಯಿತು, ಎಲ್ಲರೂ ಕೂಡ ಇಫ್ತಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಸಿ ಇವತ್ತು ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿ ಕೊನೆಗಾಲಿಸ್ತಾ ಇದ್ದೀವಿ.